ಓಕೆ, ಅಧ್ಯಾಯ 2 ಗೀತೆಯ ಸಾರಾಂಶ. ಅಧ್ಯಾಯ 2 ಗೀತೆಯ ಸಾರಾಂಶ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಈಗ ನಾವೊಂದು ನಿನ್ನೆದು ಕ್ಲಾಸಿಗೆ ರೀಕ್ಯಾಪ್ ಮಾಡುವ. ನೋಡಿ, ನಿನ್ನೆ ಮೊದಲನೇ ಅಧ್ಯಾಯದಲ್ಲಿ ಫಸ್ಟ್ ಶ್ಲೋಕದಲ್ಲಿ ಧೃತರಾಷ್ಟ್ರ ಕೇಳುದು ಸಂಜಯನ ಹತ್ರ, ಪಾಂಡವರು ಮತ್ತೆ ನನ್ನ ಮಕ್ಕಳು ಸೇರಿದ್ದಾರೆ, ಎಂತ ಮಾಡ್ತಿದ್ದಾರೆ ಅಂತ. ಮತ್ತೆ ದುರ್ಯೋಧನ ಅವನ ಗುರುವಿಗೆ ಹೇಳ್ತಾನೆ, ನೀನು ವಿದ್ಯೆಯನ್ನು ಕಲಿಸಿಕೊಟ್ಟ ದೃಷ್ಟದುಮ್ನ ದೃಪದನ ಮಗ, ಅವ ಪಾಂಡವರ ಜೊತೆ ಸೇರಿ ಯುದ್ಧವನ್ನು ಅಲ್ಲಿ ಪಾಂಡವರ ಸೈಡ್ ಅಲ್ಲಿ ಇದ್ದಾನೆ, ಮತ್ತೆ ಆ ಯುದ್ಧವನ್ನು ಮುನ್ನಡೆಸ್ತಾ ಇದ್ದಾನೆ ಅಂತ ಹೇಳ್ತಾನೆ. ಮತ್ತೆ ದುರ್ಯೋಧನ ಎಲ್ಲ ಪಾಂಡವರನ್ನು ಹೊಗಳ್ತಾನೆ, ಅಂದ್ರೆ ಈ ಅವರಿದ್ದಾರೆ ಇವರಿದ್ದಾರಲ್ಲ, ಪಾಂಡವರ ಸೈಡ್ ಇದ್ದವರನ್ನು ಹೆಸರಲ್ಲಿ ಹೇಳ್ತಾನೆ. ಅದೇ ರೀತಿ ಮತ್ತೆ ಅವರ ಸೈಡ್ ಇದ್ದವನು ಕೂಡ ಅವರ ಹೆಸರು ಹೇಳ್ತಾನೆ. ಮತ್ತೆ ನಡುವಲ್ಲಿ ಅರ್ಜುನ ಎಂತ ಮಾಡ್ತಾನೆ, ಕೃಷ್ಣನನ್ನು ಆ ಒಂದು ಸೇನೆ ಉಭಯರ ಮಧ್ಯೆ ನಡುವಿಗೆ ಕೊಂಡೋಗು, ನನಗೆ ಎರಡು ಸೈಡ್ ನೋಡ್ಬೇಕು ಅಂತ ಮಧ್ಯಕ್ಕೆ ಕೃಷ್ಣ ಕೊಂಡೋಗ್ತಾನೆ. ಮತ್ತೆ ಅದನ್ನು ನೋಡಿ ಅರ್ಜುನ ಎಂತ ಮಾಡ್ತಾನೆ ಅಂದ್ರೆ, ನಾನು ಯುದ್ಧ ಮಾಡುವುದಿಲ್ಲ. 4 ಕಾರಣ ಕೊಡ್ತಾನೆ. ಮೊದಲನೇ ಕಾರಣ ದಯೆ, ಎರಡನೇ ಕಾರಣ ಯುದ್ಧದಲ್ಲಿ ಗೆದ್ದರೆ ಸುಖವಿಲ್ಲ, ಮತ್ತೆ ಮೂರನೇದು ಪಾಪ, ನನಗೆ ನಾನು ಎಲ್ಲರನ್ನು ಕೊಂದ್ರೆ ಪಾಪ ಹಿಡಿತದೆ, ನಾಲ್ಕನೇದು ಕುಟುಂಬ ಸಂಪ್ರದಾಯ ನಾಶವಾಗ್ತದೆ. ಹೀಗೆ 4 ರೀಸನ್ ಕೊಡ್ತಾನೆ ನಾನು ಯುದ್ಧ ಮಾಡುವುದಿಲ್ಲ ಅಂತ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಎಲ್ಲಿ ಮೊರಾಲಿಟಿ ಎಂಡ್ ಆಗ್ತದೆ ಅಲ್ಲಿ ಭಗವದ್ಗೀತೆ ಸ್ಟಾರ್ಟ್. ಅಂದ್ರೆ ಮೊರಾಲಿಟಿ ಅಂದ್ರೆ ನೋಡಿ, ಅರ್ಜುನ ಈಗ ಮೊದಲನೇ ಅಧ್ಯಾಯದಲ್ಲಿ ನಮ್ಗೆ ಶಾಲೆಯಲ್ಲೆಲ್ಲ ಇತ್ತು ನೀತಿ ಶಿಕ್ಷಣ. ನೀತಿ ಶಿಕ್ಷಣ ಅಂದ್ರೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಹುದು, ಅದು ಸುಳ್ಳು ಹೇಳ್ಬಾರ್ದು, ಇದೆಲ್ಲ ಬೋಧನೆ. ಆದ್ರೆ ಆತ್ಮವು ಆತ್ಮದ ಬಗ್ಗೆ ಇರುವುದು 2ನೇ ಅಧ್ಯಾಯದಲ್ಲಿ. ಹಾಗಾಗಿ ಇದು ನಿಜವಾದ ಆಧ್ಯಾತ್ಮಿಕ ಜ್ಞಾನ. ಹಾಗಾಗಿ ಮತ್ತೆ ಇಲ್ಲಿ ಎಂತ ಅಂದ್ರೆ, ಕೃಷ್ಣ ಮೊದಲನೇ ಅಧ್ಯಾಯದಲ್ಲಿ ಒಂದು ಮಾತು ಹಾಡುವುದಿಲ್ಲ. ಯಾಕೆ ಆಡುದಿಲ್ಲ ಅಂದ್ರೆ, ಆಚಾರ್ಯ ಹೇಳ್ತಾರೆ ಕೃಷ್ಣ ಪರ್ಫೆಕ್ಟ್ ಟೀಚರ್ ಅಂತೆ, ಒಂದು ಪರ್ಫೆಕ್ಟ್ ಆದ ಗುರು. ಅಂದ್ರೆ ಎಲ್ಲಿ ತನಕ ಶಿಷ್ಯ ಸರೆಂಡರ್ ಆಗುದಿಲ್ಲ ಅಲ್ಲಿ ತನಕ ಕೃಷ್ಣ ಮಾತಾಡುದಿಲ್ಲ. 2ನೇ ಅಧ್ಯಾಯದಲ್ಲಿ ಸರೆಂಡರ್ ಆಗ್ತಾನೆ. ಓಕೆ, ಎಸ್, ಈಗ ನಾವು ಹೋಗುವ, ಈ 2ನೇ ಅಧ್ಯಾಯಕ್ಕೆ ಹೋಗುವ. ನಿನ್ನೆದು ನಾನು ಸ್ವಲ್ಪ ಹೇಳಿದೆ ನಿಮಗೆ. ಎಸ್, ನೋಡಿ, ಇದು ನಿನ್ನೆದು. ಸಹಾನುಭೂತಿ ಅಂದ್ರೆ ಅವರ ಮೇಲೆ, ಅವನ ಕೌರವರ ಮೇಲೆ ಸಹಾನುಭೂತಿ ಬರ್ತದೆ. ಮತ್ತೆ ಯುದ್ಧದಲ್ಲಿ ಗೆದ್ದರೆ ಸಂತೋಷವಿಲ್ಲ, ಮತ್ತೆ ಪಾಪ ಹಿಡಿತದೆ, ಎಲ್ಲರನ್ನು ಕೊಂದ್ರೆ ಪಾಪ ಹಿಡಿತದೆ, ಮತ್ತೆ ಕುಟುಂಬ ಸಂಪ್ರದಾಯ, ಮತ್ತೆ ನಿರ್ಣಯ 2ನೇ ಅಧ್ಯಾಯದ. ಹಾಗಾಗಿ ಈ 4 ವಿಷಯ ಹೇಳ್ತಾನೆ. ಈಗ ನಾವು ಶ್ಲೋಕಕ್ಕೆ ಬರುವ. ಇದು ಇಂಪಾರ್ಟೆಂಟ್ ಶ್ಲೋಕ, ಯಾರಾದ್ರೂ ಕಂಠಸ್ಥ ಮಾಡ್ಲಿಕ್ಕೆ ಟ್ರೈ ಮಾಡಿ ಎಲ್ಲರೂ. ಕಾರ್ಪಣ್ಯ ದೋಷ ಭತಾ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಃ ಶ್ರೇಯಸ್ಯ ನಿಶ್ಚಿತಂ ಬ್ರೋಹಿ ತನ್ಮೇ ಶಿಷ್ಯಸ್ತೆ ಅಹಂ ಸಾಧಿಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ, ಚಿತ್ತಾಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ, ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ನೋಡಿ, ಇಲ್ಲಿ ಆ ನಿಜವಾದ ಒಂದು ಶಿಷ್ಯ ಎಂತ ಮಾಡ್ಬೇಕು ಆ ಸ್ಟೇಜಿಗೆ ಈಗ ಬಂದಿದ್ದಾನೆ. ಇಲ್ಲಿ ಆ ಒಂದು ಸ್ಟೇಜಿಗೆ ಬಂದಿದ್ದಾನೆ. ಹಾಗಾಗಿ ಇಲ್ಲಿಂದ ಬೋಧನೆ ಸ್ಟಾರ್ಟ್ ಆಗ್ತದೆ. ಈಗ ಇದರ ಬಗ್ಗೆ ಸ್ವಲ್ಪ ನಾವು ನಮ್ಮ ಆಚಾರ್ಯರು AC ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಇದರ ಬಗ್ಗೆ ಸ್ವಲ್ಪ ಭಾವಾರ್ಥದಲ್ಲಿ ತಾತ್ಪರ್ಯ ಕೊಟ್ಟಿದ್ದಾರೆ. ಅದನ್ನ ನಾನು ನಿಮ್ಗೆ ಸ್ವಲ್ಪ ವಿವರಿಸ್ತೇನೆ.
ನಿಮಿಷ. ಓಕೆ, ಎಸ್. ನೋಡಿ, ಮೊದಲನಾಗಿ ತಾತ್ಪರ್ಯದಲ್ಲಿ ನಮ್ಮ ಆಚಾರ್ಯ ಎಂತ ಕೊಟ್ಟಿದ್ದಾರೆ ಅಂದ್ರೆ, ಫಸ್ಟ್ ಹೇಳ್ತಾರೆ ಪದಂ ಪದಂ ವಿಪದಂ. ಈ ಭೌತಿಕ ಲೋಕದಲ್ಲಿ ಎಲ್ಲ ಸ್ಟೆಪ್ ಡೇಂಜರ್ ಅಂತೆ. ಈಗ ನೀವೆಲ್ಲರೂ ಇದಕ್ಕೆ ನಾನು ಉದಾಹರಣೆ ಕೊಡ್ಬೇಕಂತಿಲ್ಲ. ಈಗ ಕೊರೋನಾ ಬಂದಿದೆ, ಕೊರೋನಾ ಬರದಿದ್ದರೆ ಅಂತ ಆಚಾರ್ಯ ಹೇಳ್ತಾರೆ ಏನು ಎಂತಂದ್ರೆ, ನಾವು 1 ನಿಮಿಷ ಬದುಕ್ತೇವೆ ಅನ್ನೋ ಗ್ಯಾರಂಟಿ ಇಲ್ಲ. ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಹುದು, ರೋಡಲ್ಲಿ ಹೋಗುವ ಆಕ್ಸಿಡೆಂಟ್ ಆಗ್ಬಹುದು. ಈಗ ಕೊರೋನಾ ಬಂದಿದೆ, ಹಾಗಾಗಿ ಆಚಾರ್ಯ ಹೇಳ್ತಾರೆ ಈ ಕೃಷ್ಣ ಹೇಳಿದ್ದು ದುಃಖಾಲಯಂ ಅಶಾಶ್ವತಂ. ಈ ಲೋಕ, ಈ ಭೌತಿಕ ಲೋಕ, ಈ ದುಃಖಾಲಯಂ, ಇದು ಸುಖಾಲಯಂ ಅಲ್ಲ. ಸುಖಾಲಯಂ ಕೃಷ್ಣನ ಲೋಕ, ಅಲ್ಲಿ ಸುಖಾಲಯಂ, ಇಲ್ಲಿ ಸುಖಾಲಯಂ ಇಲ್ಲ. ಹಾಗಾಗಿ ಆಚಾರ್ಯ ಹೇಳ್ತಾರೆ ಪ್ರತಿ ಸ್ಟೆಪ್ ಡೇಂಜರ್ ಅಂತೆ, ಎಲ್ಲ ಸ್ಟೆಪ್ ಡೇಂಜರ್. ಹಾಗಾಗಿ ಈ ಡೇಂಜರ್ ಇಂದ ನಾವು ಹೇಗೆ ಹೊರಗೆ ಬರುವುದು? ಡೇಂಜರ್ ಇಂದ ಹೊರಗೆ ಬರುವುದು ನಾವು ಸರಿಯಾದ ಒಂದು ಸಂಪ್ರದಾಯದಲ್ಲಿ ಬಂದ ಒಂದು ಗುರುವನ್ನು ನಾವು ಅವರಿಗೆ ಶರಣಾಗತನಾಗಬೇಕು. ಅಂದ್ರೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದಕ್ಷ್ಯಂತೆ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ತದ್ವಿದ್ಧಿ ಪ್ರಣಿಪಾತನ ಅಂದ್ರೆ, ನಾವು ಈಗ ಎಂತಾಗಿದೆ ಅಂದ್ರೆ, ಇದಕ್ಕೆ ನಾನೊಂದು ಒಳ್ಳೆ ಒಂದು ಉದಾಹರಣೆ ಕೊಡ್ತೇನೆ. ತುಂಬಾ ಮಂದಿ ಅವರ ಪ್ರೊಫೈಲ್ ಎಲ್ಲ ಹಾಕ್ತಾರೆ ಗುರು ಅಂತ, ಮಾತ್ರ ಅವ್ರು ಆಕ್ಚುಲಿ ಅವ್ರ ಗುರು ಹೇಳಿದಾಗೆ ಕೇಳುವುದಿಲ್ಲ. ಆಗಿರ್ಬಾರ್ದು. ಗುರು ಅಂದ್ರೆ ಶರಣಾಗತಿ ಅಂದ್ರೆ, ಈಗ ನಮ್ಗೆ ಒಂದು ಇಚ್ಛೆ ಉಂಟು, ಗುರು ಮತ್ತೆ ಕೃಷ್ಣನಿಗೆ ಇಚ್ಛೆ ಇಲ್ಲ, ಅದನ್ನ ನಾವು ಬಿಡ್ಬೇಕು, ಇದು ಶರಣಾಗತಿ. ಹಾಗಾಗಿ ಆಚಾರ್ಯ ಹೇಳ್ತಾರೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ. ನಾವು ಕ್ವಶನ್ ಮಾಡುವುದು ಸೆಕೆಂಡ್, ಫಸ್ಟ್ಗೆ ನಾವು ಸರೆಂಡರ್ ಆಗ್ಬೇಕು. ಈಗ ಎಂತಾಗಿದೆ ಅಂದ್ರೆ, ನಾವು ಕ್ವಶನ್ ಮಾತ್ರ ಮಾಡುದು, ಅದಾಗೆ ಅಲ್ಲ. ಫಸ್ಟ್ಗೆ ನೀವು ಶರಣಾಗತನಾಗಿ ಮತ್ತೆ ನೀವು ಕ್ವಶನ್ ಮಾಡಿ. ಹಾಗಾಗಿ ಇದು ಮಾಡ್ಬೇಕಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಆಚಾರ್ಯ ಹೇಳ್ತಾರೆ ಅರ್ಜುನ ಅದನ್ನು ಮಾಡಿದ್ದಾನೆ ಕೃಷ್ಣನಿಗೆ. ಹಾಗಾಗಿ ಈ ಶ್ಲೋಕದಲ್ಲಿ ಅದುಂಟು. ಮತ್ತೆ ಆಚಾರ್ಯ ಹೇಳ್ತಾರೆ ಈ ಭೌತಿಕ ಲೋಕವನ್ನು ಕಾಡ್ಗಿಚ್ಚಿಗೆ ಹೋಲಿಸಿದ್ದಾರೆ. ಕಾಡ್ಗಿಚ್ಚಿಗೆ ಯಾಕೆ ಅಂದ್ರೆ, ನೋಡಿ ನಿಮ್ಗೆಲ್ಲರಿಗೂ ಗೊತ್ತುಂಟು ಕಾಡ್ಗಿಚ್ಚು ಅಂದ್ರೆ, ಈಗ ಕಾಡಲ್ಲಿ ಒಂದು ಬೆಂಕಿ ಹಿಡಿತದೆ. ಮಾಮೂಲಿಯಾಗಿ ಅದಂತಂದ್ರೆ ಒಂದು ಮರ ಇನ್ನೊಂದು ಮರವನ್ನು ಈಗ ರಬ್ ಮಾಡುವಾಗ ಬೆಂಕಿ ಹಿಡಿಯುತ್ತದೆ. ಆದ್ರೆ ಬೆಂಕಿ ಹಿಡಿತದೆ, ಆದ್ರೆ ನೊಂದಿಸ್ಲಿಕ್ಕೆ ಇನ್ನೊಬ್ಬರು ಸಹಾಯ ಬೇಕು ಅದಕ್ಕೆ, ಕಾಡುಗಿಚ್ಚಿಗೆ. ಹೇಗೆ ಅಂದ್ರೆ, ಮೇಲಿಂದ ಭಗವಂತ ಮಳೆಯನ್ನು ಬೀರಿಸಬೇಕು, ಆಗ ಅದು ನಿಲ್ತದೆ. ಅದೇ ರೀತಿ ನಮ್ಮ ಭೌತಿಕ ಲೋಕದಲ್ಲಿ ಕೂಡ ನಾವು ಈಗ ಆಚಾರ್ಯರು ಕಾಡ್ಗಿಚ್ಚಿಗೆ ಹೋಲಿಸಿದ್ದಾರೆ. ನಾವು ಇಂದ್ರಿಯಗಳ ಒಳಗೆ ಹೋಗಿದ್ದೇವೆ, ಅದೇ ಹೊರಗೆ ಬರ್ಲಿಕ್ಕೆ ನಮ್ಗೆ ಗುರು ಮತ್ತೆ ಕೃಷ್ಣಂದು ಸಹ ಬೇಕು. ಇಲ್ಲಿ ಅದು ಉಂಟು. ಇಲ್ಲಿ ಎಂತ ಮಾಡ್ತಿದ್ದಾನೆ ಅಂದ್ರೆ, ಅರ್ಜುನ ಕೃಷ್ಣನಿಗೆ ಶರಣಾಗತನಾಗಿದ್ದಾನೆ. ಹಾಗಾಗಿ ಇದನ್ನು ಇಲ್ಲಿ ವಿವರಿಸ್ತಾರೆ. ಮತ್ತೆ ಆಚಾರ್ಯ ಹೇಳ್ತಾರೆ ಗುರು ಅಂದ್ರೆ, ನೋಡಿ ಭಾರತದಲ್ಲಿ 1000 ಸಂಸ್ಥೆಗಳುಂಟು, 1000 ಗುರುಗಳಿದ್ದಾರೆ. ಹಾಗೆಲ್ಲ ಗುರು ಹೇಗೆ ಅಂದ್ರೆ, ಅವನ ಗುರು ಅವನ ಗುರು ಅವನ ಗುರು ಹೀಗೆ ಹೋಗುವ ಕೃಷ್ಣ ಆ ಒಂದು ಪರಂಪರೆಯಲ್ಲಿ ಬಂದಿರಬೇಕು, ಮತ್ತೆ ಒಂದು ಸಂಪ್ರದಾಯದಲ್ಲಿ ಬಂದಿರಬೇಕು. ಮತ್ತೆ ಕೃಷ್ಣ ಎಂತ ಹೇಳಿದಾನೆ ಅದನ್ನೇ ಹೇಳ್ಬೇಕು, ಏನು ಹೊಸದು ಹೇಳಿಕ್ಕಿಲ್ಲ. ಇದು ಆಗಿರ್ಬೇಕಂತ ಆಚಾರ್ಯ ಹೇಳ್ತಾರೆ. ಮತ್ತೆ ಆಚಾರ್ಯ ಹೇಳ್ತಾರೆ ಇಲ್ಲಿ ಮನುಷ್ಯನಿಗೆ, ಮತ್ತೆ ನೋಡಿ ಈಗ ನಮಗೆ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಕಂಪ್ಯೂಟರ್ ಉಂಟು, ಮತ್ತೆ ಒಂದು ಅಲ್ಲಿ ಪ್ರಾಣಿ ಉಂಟು, ಮತ್ತೆ ಒಂದು ಮನುಷ್ಯ ಇದ್ದಾನೆ. ಈ ಮೂರಕ್ಕೆ ವ್ಯತ್ಯಾಸ ಎಂತ? ಈ ಕಂಪ್ಯೂಟರ್ ಹತ್ರ ಇ ಕ್ಯೂ ಉಂಟು. ಇ ಕ್ಯೂ ಅಂದ್ರೆ ಇಂಟೆಲೆಕ್ಚುಯಲ್, ಬುದ್ಧಿವಂತಿಕೆ, ಇದು ಉಂಟು. ಪ್ರಾಣಿ ಹತ್ರ ಕೂಡ ಉಂಟು ಇ ಕ್ಯೂ, ಮತ್ತೆ ಐ ಕ್ಯೂ ಇಂಟೆಲೆಕ್ಚುಯಲ್, ಇದರಲ್ಲಿ ಕೂಡ ಉಂಟು. ಯಾವುದು ನಿಮ್ದು ಪ್ರಾಣಿಯಲ್ಲಿ, ಮನುಷ್ಯನಲ್ಲಿ ಕೂಡ ಉಂಟು. ಮತ್ತೆ ಇಮೋಷನಲ್ ಅಂದ್ರೆ ನಾವು ಇಮೋಷನ್ ಆಗುದು, ಇದು ಇದರಲ್ಲಿ ಇಲ್ಲ, ಕಂಪ್ಯೂಟರ್ ಅಲ್ಲಿ ಇಲ್ಲ. ಇದು ಪ್ರಾಣಿಯಲ್ಲಿ ಉಂಟು, ನಮ್ಮಲ್ಲಿ ಉಂಟು, ಮನುಷ್ಯನಲ್ಲಿ. ಮತ್ತೆ ಇನ್ನೊಂದು ಮೇನ್ ಎಂತ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ. ಇದು ಕಂಪ್ಯೂಟರ್ ಅಲ್ಲಿ ಇಲ್ಲ, ಮತ್ತೆ ಪ್ರಾಣಿಯಲ್ಲಿ ಇಲ್ಲ, ಮನುಷ್ಯನಲ್ಲಿ ಮಾತ್ರ ಇರುವುದು. ಹಾಗಾಗಿ ಮನುಷ್ಯ ಆತ್ಮ ಸಾಕ್ಷಾತ್ಕಾರಕ್ಕೆ ಬರ್ಬಹುದು, ಪ್ರಾಣಿಗಳಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಆಚಾರ್ಯ ಹೇಳ್ತಾರೆ ಆಹಾರ ನಿದ್ರಾ ಭಯ ಮೈಥುನ ಅಂದ್ರೆ ತಿನ್ನುವುದು, ಆಹಾರ, ಮಲಗುವುದು, ನಿದ್ರೆ ಮಾಡುವುದು,
ಮತ್ತೆ ಮೈಥುನ ಸೆಕ್ಸ್ ಮಾಡುವುದು, ಮತ್ತೆ ಆಹಾರ ನಿದ್ರ ಭಯ ಮೈಥುನ. ಭಯ ಅಂದ್ರೆ ನಾವು ಫ್ಯೂಚರ್ಗೆ ಇಡುವುದು. ಇದು ಆಚಾರ್ಯ ಹೇಳ್ತಾರೆ ಪ್ರಾಣಿಗಳು ಕೂಡ ಮಾಡ್ತಾರೆ. ಈಗ ನಾವು ಹೇಳ್ಬೋದಾ, ಒಂದು ನಾನು ಒಳ್ಳೇದು ಎಂತ ಅಂದ್ರೆ ಒಳ್ಳೆ ನಿದ್ರೆ ಮಾಡಿದೆ, ಒಳ್ಳೆ ತಿಂದೆ, ಮತ್ತೆ ನಾನು ಒಳ್ಳೆ ಎಲ್ಲ ಇದು ಮಾಡಿದೆ, ಸೆಕ್ಸ್ ಮಾಡಿದೆ, ಮತ್ತೆ ಒಳ್ಳೆ ನಾನು ನನ್ನ ಫ್ಯೂಚರ್ಗೆ ಸೇವ್ ಮಾಡಿದೆ. ಪಕ್ಷಿಗಳು ಕೂಡ ಮಾಡ್ತಾ ಉಂಟು, ಪ್ರಾಣಿಗಳು ಕೂಡ ಮಾಡ್ತಾ ಉಂಟು. ಆಚಾರ್ಯ ಹೇಳಿದ ಅದು ನಮ್ಗೆ ಹೇಳಲಿಕ್ಕೆ. ಆದ್ರೆ ಆಧ್ಯಾತ್ಮಿಕ ಜ್ಞಾನ ಪ್ರಾಣಿಗಳಿಗೆ ಮತ್ತೆ ಪಕ್ಷಿಗಳಿಗೆ ಅರ್ಥ ಆಗುವುದಿಲ್ಲ, ಅದು ಮನುಷ್ಯನಿಗೆ ಮಾತ್ರ. ಹಾಗಾಗಿ ಆಚಾರ್ಯ ಹೇಳ್ತಾರೆ ಕೃಪಣ ಅಂದ್ರೆ ಅವ ಎಂತ ಹೇಳುದು ಮೈಸರ್ ಅಂತ. ಮೈಸರ್ ಅಂದ್ರೆ ಅವ ಖಾಲಿ ಅವಂದೇ ಯೋಚನೆ ಮಾಡುವುದು, ಕೃಷ್ಣನ ಬಗ್ಗೆ ಇಲ್ಲ. ನಾವು ಯಾವಾಗ ಕೃಷ್ಣನ ಬಗ್ಗೆ ಯೋಚನೆ ಮಾಡ್ತೇವೆ ಆಗ ನಮ್ಗೆ ಜಯವು ನಿಶ್ಚಿತ. ಎಸ್, ಇಂಪಾರ್ಟೆಂಟ್ ಶ್ಲೋಕ ಕಂಠಸ್ಥ ಮಾಡ್ಲಿಕ್ಕೆ ನೋಡಿ. ಇದು ಭಗವದ್ಗೀತೆ ಇಂಪಾರ್ಟೆಂಟ್ ಶ್ಲೋಕ, 2ನೇ ಅಧ್ಯಾಯದ ಇಂಪಾರ್ಟೆಂಟ್ ಶ್ಲೋಕ ನೋಡಿ. ಸರೆಂಡರ್ ಆಗಿದ್ದಾನೆ. ನಮ್ಮ ದೃಷ್ಟಿ ನಿಷ್ಪಾಪವಾಗುವಾಗ ನಾವು ನಂಬುತ್ತೇವೆ. ಓಕೆ ನೋಡಿ, ಇದಕ್ಕೆ ಉದಾಹರಣೆ ಹೇಗೆ ಎಂತ ಹೇಳ್ತಾರೆ ಅಂದ್ರೆ, ಇದರಲ್ಲಿ ನಮ್ಗೆ ಆಕ್ಚುಲಿ ನೋಡುವುದು ನಮ್ದು ಎಂತ ಅಂದ್ರೆ ಲಿಮಿಟೆಡ್. ಈಗ ನಮ್ಗೆ ಹಬ್ಬ ಅಂದ್ರೆ ಒಂದು 500 ಮೀಟರ್ ಜಾಸ್ತಿ ನೋಡ್ಬೋದು, ಆದ್ರೆ ಎಲ್ಲವೂ ನಮಗೆ ನೋಡ್ಲಿಕ್ಕೆ ಆಗಲ್ಲ. ಆದ್ರೆ ಜನರು ಎಂತ ಅಂದ್ರೆ ನಾವು ಪುಸ್ತಕ ಎಲ್ಲ ವಿತರಣೆ ಮಾಡುವಾಗ ನೀನ್ ದೇವರನ್ನು ನೋಡಿದ್ಯಾ ನನಗೆ ತೋರಿಸು, ಅದು ಅವರ ಆಟದ ಗೊಂಬೆ ತರ ಎಣಿಸಿದ್ದಾರೆ ದೇವರನ್ನು. ಹೇಗೆ ನಾವು ಈಗ ಒಂದು 10th ಸರ್ಟಿಫಿಕೇಟ್ ಬೇಕಿದ್ರೆ ನಮಗೆ 10th ಕ್ಲಾಸ್ ಇದು, ನಾವು 1ನೇ ತರಗತಿ ಆಗಿ 2ನೇ ಆಗಿ 3ನೇ ಆಗಿ 4ನೇ ಆಗಿ 5ನೇ ಹೀಗೆ ನಾವು ಹೋಗಿ ಮತ್ತೆ ನಮಗೆ 10th ಸಿಗೋದು. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಗೆ 10th ಬೇಕಂತ ಹೇಳಿದ್ರೆ ನಮ್ಗೆ ಸಿಗುದಿಲ್ಲ. ಅದೇ ರೀತಿ ಆಧ್ಯಾತ್ಮಿಕದಲ್ಲಿ ಕೂಡ ಪ್ರೊಸೆಸ್ ಉಂಟು. ಆ ಪ್ರೊಸೆಸ್ ಅನ್ನು ನಾವು ಅಳವಡಿಸಬೇಕು. ಅಳವಡಿಸಿದ ಮೇಲೆ ನಮ್ಗೆ ಕಾಣ್ತದೆ. ನೋಡಿ, ಜನರೆಲ್ಲ ಹೇಳ್ತಾರೆ ಕೃಷ್ಣ ನೀನು ಕಂಡಿದ್ದೆ ನಮ್ಗೆ ತೋರಿಸು ಅಂತ. ಅದಕ್ಕೆ ಕೂಡ ಕ್ವಾಲಿಫಿಕೇಶನ್ ಉಂಟು. ನೋಡಿ, ಈಗ ನಮ್ಮ ದೃಷ್ಟಿ ಅಂತ ಅಂದ್ರೆ ಆಚಾರ್ಯ ಹೇಳ್ತಾರೆ ನಮ್ಮ ಕಣ್ಣಿಗೆ ಕ್ಯಾಟ್ರಾಕ್ಟ್ ಆಗಿದೆ, ಪರೆ ಬಂದಿದೆ. ನಮ್ಗೆ ಪರೆ ಬಂದ ಕಣ್ಣಿಗೆ ಎಂತ ಕಾಣ್ಲಿಕ್ಕೆ ಆಗುದಿಲ್ಲ. ಈ ಪರೆಯನ್ನು ತೆಗೆದ್ರೆ ನಮಗೆ ಮತ್ತೆ ಕಾಣ್ತದೆ. ಅದೇ ರೀತಿ ಆಧ್ಯಾತ್ಮಿಕದಲ್ಲಿ ಕೂಡ ಕೃಷ್ಣನ ಕಾಣಬೇಕಿದ್ರೆ ನಮ್ಗೆ ಕ್ವಾಲಿಫಿಕೇಶನ್ ಬೇಕು. ಕ್ವಾಲಿಫಿಕೇಶನ್ ಇಲ್ಲದೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ, ಈಗ ನಿಮ್ಗೆ ಇದರಲ್ಲಿ ಎಂತ ಕಾಣುವುದಿಲ್ಲ. ಸ್ವಲ್ಪ ಹತ್ತಿರ ಹೋಗ್ತೇನೆ, ಸ್ವಲ್ಪ ನಿಮ್ಗೆ ಇದು ಕಾಣ್ತದೆ. ಮತ್ತೆ ಇನ್ನೂ ಹತ್ತಿರ ಹೋಗ್ತೇನೆ, ಅಲ್ಲಿ ಮರ ಕಾಣ್ತದೆ. ಇನ್ನೂ ಹತ್ತಿರ ಹೋದ್ರೆ ಮರ ಚಂದಾಗಿ ಕಾಣ್ತದೆ. ಮತ್ತೆ ಇನ್ನೂ ಹತ್ತಿರ ಹೋದ್ರೆ ಅಲ್ಲಿ ಒಂದು ಗಿಳಿ ಕಾಣ್ತದೆ. ಎಸ್, ಈಗ ಇದರ ಬಗ್ಗೆ ಬರುವ, ಇದು ತುಂಬಾ ಇಂಪಾರ್ಟೆಂಟ್. ಎಸ್, ಆಚಾರ್ಯರು 2ನೇ ಶ್ಲೋಕದಲ್ಲಿ ಕೃಷ್ಣ ಮಾತಾಡುವಾಗ ಭಗವಾನ್ ಅಂತ ಹೇಳಿದ್ದಾರೆ. ಶ್ರೀ ಭಗವಾನ್ ಉವಾಚ. ಒಂದು ನಿಮಿಷ. ಎಸ್, ಕೃಷ್ಣ ಮಾತಾಡುವಾಗ ಭಗವಾನ್ ಅಂತ ಹೇಳಿದ್ದಾರೆ. ಅದು ಯಾಕೆ ಹೇಳಿದ್ದಾರೆ? ಅದಕ್ಕೆ ಕಾರಣ ಉಂಟು. ಎಸ್, ಭಗವಾನ್ ಅಂತ ಹೇಳಿದ್ದಾರೆ, ಅದಕ್ಕೆ ರಿಲೇಟ್ ಆಗ್ತದೆ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ನಾವು ಹೇಳುವ. ಭಗವಾನ್ ಯಾಕೆ ಹೇಳಿದ್ದಾರೆ ನೋಡಿ. ಕೃಷ್ಣ ಯಾವಾಗೆಲ್ಲ ಮಾತಾಡ್ತಾನೆ ಆಗ ಶ್ರೀ ಭಗವಾನ್ ಉವಾಚ ಹಾಗೆ ಹೇಳ್ತಾರೆ. ಭಗವಾನ್ ಅಂದ್ರೆ ಮೀನಿಂಗ್ ಎಂತ? ಭಗ ಅಂದ್ರೆ ಒನ್ ಹೂ ಪೊಸೆಸಸ್, ವಾನ್ ಅಂದ್ರೆ ಯಾರತ್ರ ಉಂಟು. ಹಾಗಾಗಿ ಎಲ್ಲ ಭಾಗ್ಯವನ್ನು ಯಾರತ್ರ ಉಂಟು ಅದು ಭಗವಾನ್. ಈಗ ಅದಕ್ಕೆ ಒಂದು ಶ್ಲೋಕ ಉಂಟು, ಪರಾಶರ ಮುನಿ ಶ್ಲೋಕ ಒಂದು ಹೇಳಿದ್ದಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯ ಚೈವ ಸನ್ನಂ ಭಗ ಇತಿಂಗಣ. ಅಂದ್ರೆ ಫಸ್ಟ್ ಇದು ಐಶ್ವರ್ಯ. ಐಶ್ವರ್ಯ ಅಂದ್ರೆ ಇದಕ್ಕೆ ನಾನು ಉದಾಹರಣೆ ಕೊಡ್ತೇನೆ. ಕೃಷ್ಣನ ಹತ್ರ ಈ 6 ವಿಷಯ ಫುಲ್ ಇತ್ತು. ಒಂದು ಐಶ್ವರ್ಯ, ವೀರ್ಯ, ಯಶ, ಶ್ರಿಯ, ಜ್ಞಾನ, ವೈರಾಗ್ಯ. ಈ 6 ಕೂಡ ಫುಲ್ ಇತ್ತು. ಅದಕ್ಕೆ ಅವನು ಭಗವಾನ್ ಅಂತ. ಈಗ ಫಸ್ಟಿಗೆ ಬರುವ ಐಶ್ವರ್ಯಕ್ಕೆ. ಐಶ್ವರ್ಯ ಅಂದ್ರೆ ಕೃಷ್ಣ 16,108 ಗೋಪಿಗೆಯರು ಮದುವೆ ಆದ.
ಮದುವೆ ಆದ ಮೇಲೆ ಅವರಿಗೆಲ್ಲರಿಗೂ ಆ ವಜ್ರ ವೈಡೂರ್ಯದ ಮನೆಯನ್ನು ಕಟ್ಟಿಕೊಟ್ಟ. ಇದನ್ನು ಹಾಗೆ ಅದನ್ನು ನೋಡಿ ವೈಕುಂಠದಿಂದ ನಾರಾಯಣ ಮತ್ತು ಲಕ್ಷ್ಮಿ ಬರ್ತಾರೆ. ಅವರು ಬಂದು ನೋಡ್ತಾರೆ. ನೋಡಿ ಅವರಿಗೆ ಶಾಕ್ ಆಗ್ತದೆ. ಅಂದ್ರೆ ವೈಕುಂಠದಲ್ಲಿ ಹಾಗೆ ಉಂಟು, ಮತ್ತೆ ಓಡಾಡ್ತಾರೆ. ಅಂದ್ರೆ ಅವರಿಗೆ ಸಣ್ಣ ಆಗ್ತದೆ. ಹಾಗಾಗಿ ಕೃಷ್ಣ ನೋಡಿ ಎಷ್ಟು ಅದ್ಭುತ ಅಂತ. ಕೃಷ್ಣನ ಇನ್ನೊಂದು ಹೆಸರು ಅದ್ಭುತ ಕರ್ಣಾನ, ಅಂದ್ರೆ ಅವ ಮಾಡುವುದೆಲ್ಲವೂ ಅದ್ಭುತ. ಅದಕ್ಕೆ ಐಶ್ವರ್ಯದಲ್ಲಿ ಕೃಷ್ಣನನ್ನು ಬೀಟ್ ಮಾಡೋರು ಯಾರಿಲ್ಲ. ಸೆಕೆಂಡ್ ಇದು ವೀರ್ಯ. ವೀರ್ಯಕ್ಕೆ ನಾನು ಎಕ್ಸಾಂಪಲ್ ಕೊಡುವ, ಜರಾಸಂಧ. ಜರಾಸಂಧ ಎಂತ ಮಾಡ್ತಾನೆ ಅಂದ್ರೆ 18 ಬಾರಿ ಯುದ್ಧಕ್ಕೆ ಬರ್ತಾನೆ ಕೃಷ್ಣನಲ್ಲಿ, 17 ಬಾರಿ ಸೋತು ಓಡೋಗ್ತಾನೆ. ಮತ್ತೆ ಆಚಾರ್ಯ ಹೇಳ್ತಾರೆ ಅಕ್ಷೋಣಿ ಸೈನಿಕರನ್ನು ಕೃಷ್ಣ ಕೊಲ್ತಾನೆ, ಏನು ಒಂದು ಕಷ್ಟವಿಲ್ಲದೆ. 18ನೇ ಬಾರಿ ಕೃಷ್ಣ ಹೇಳ್ತಾನೆ ನೀನು ಹೋಗು ನೀನು ಯಾವಾಗಲೂ ಸೋಲ್ತೀನಿ, ನೀನು ಹೋಗು ಅಂತ ಕಳಿಸ್ತಾನೆ. ಹಾಗಾಗಿ ಕೃಷ್ಣನಲ್ಲಿ ಇದ್ದ ವೀರ್ಯ ಯಾರದ್ದು ಕೂಡ ಇಲ್ಲ. ಮತ್ತೆ ನಿಮ್ಗೆಲ್ಲರಿಗೂ ಗೊತ್ತುಂಟು, ಗೋವರ್ಧನ ಬೆಟ್ಟವನ್ನು ಆ ಸಣ್ಣ ಬೆರಳಲ್ಲಿ 7 ದಿವಸ ಹೀಗೆ ಹಿಡ್ದಿದ್ದಾನೆ. ಮತ್ತೆ ಇಟ್ಟು ಆರಾಮ್ಸೆ ಅವನ ಯಾವ್ದು ಫ್ರೂಟ್ ಅನ್ನು ಬಾರಿಸ್ತಾನೆ. ಅಂದ್ರೆ ಕೃಷ್ಣನಿಗೆ ಯಾವುದೇ ಕಷ್ಟ ಇಲ್ಲ. ಈಗ ನೋಡಿ ವೆಯ್ಟ್ ಲಿಫ್ಟರ್ ಅವರೆಲ್ಲ ಹೀಗೆ ಎತ್ತಾರೆ 2 ನಿಮಿಷ, ಮತ್ತೆ ಇದಾಗ್ತದೆ ಅವರಿಗೆ ಬೆನ್ನು ನೋವು, ಅದು ಆದ್ರೆ ಕೃಷ್ಣನಿಗೆ ಯಾವುದಿಲ್ಲ. ಹಾಗಾಗಿ ಸ್ಟ್ರೆಂತ್ ಅಲ್ಲಿ ಕೃಷ್ಣನ ಎದುರು ಯಾರು ಇಲ್ಲ. ಮತ್ತೆ 3ನೇದು ಯಶಶ. ಯಶಶ ಅಂದ್ರೆ ಫೇಮಸ್. ಈ ಫೇಮಸ್ಗೆ ನೋಡಿ 120 ಬಿಲಿಯನ್ ಇಯರ್ಸ್ ಹೇಗೋ ವಿವಸ್ವಾನಿಗೆ ಸೂರ್ಯದೇವನಿಗೆ ಕೃಷ್ಣ ಭಗವದ್ಗೀತೆಯನ್ನು ಹೇಳಿದ್ರು. ಅಷ್ಟು ಬಿಲಿಯನ್ ಇಯರ್ಸ್, ಅಷ್ಟು ಅಲ್ಲಿಂದ ತುಂಬಾ ಉಂಟು, ಕೋಟಿಗಟ್ಟಲೆ. ಆದ್ರೆ ನಮಗೊಂದು ಲೆಕ್ಕ ಪ್ರಕಾರ ಈಗ ಕೂಡ ಕೃಷ್ಣ ಫೇಮಸ್, ಮುಂದೆ ಕೂಡ ಫೇಮಸ್. ಕೃಷ್ಣನ ಹೆಸರು ಯಾವಾಗಲೂ ಇದು ಹೆಸರು ಕಳಚಿ ಹೋಗುದಿಲ್ಲ, ಅದು ಯಾವಾಗಲೂ ಶಾಶ್ವತ. ಹಾಗಾಗಿ ಯಶ. ಮತ್ತೆ 4ನೇದು ಶ್ರಿಯ. ಶ್ರಿಯ ಅಂದ್ರೆ ಸೌಂದರ್ಯ, ಬ್ಯೂಟಿ. ನೋಡಿ ಇದಕ್ಕೆ ನಾನೊಂದು ಒಳ್ಳೆ ಉದಾಹರಣೆ ಕೊಡ್ತೇನೆ. ಒಬ್ಬ ಕಳ್ಳ ಇದ್ದಂತೆ ಕೃಷ್ಣನ ಟೈಮಲ್ಲಿ. ಒಬ್ಬ ಕಳ್ಳ ಇದ್ದಂತೆ. ಅವ ಕಳ್ಳರು ಯಾವಾಗಲೂ ನಾವು ಕದಿಯುವುದಾದ್ರೆ ದೊಡ್ಡದನ್ನು ಕದಿಬೇಕು, ಆ ತರ ಅವ್ರದ್ದು ಏಮ್ ಇರ್ತದೆ. ಅದೇ ರೀತಿ ಸ್ವಲ್ಪ ಜನರು ಹೇಳ್ತಿದ್ರಂತೆ, ನಾವು ಡೈಮಂಡ್ ಇದು ಆ ಒಂದು ನೆಕ್ಲೆಸ್ ಅನ್ನು ನೋಡ್ಬೇಕಿದ್ರೆ ಅದು ಕೃಷ್ಣನಲ್ಲಿ ನೋಡ್ಬೇಕು, ಕೃಷ್ಣ ಎಷ್ಟು ಚಂದ ಕಾಣ್ತಾನೆ, ಹಾಗೆಲ್ಲ ವಿವರಿಸ್ತಾ ಇದ್ರಂತೆ. ನೋಡಿ ಕಳ್ಳರಿಗೆ ಆ ಕಳ್ಳತನದ ಬಗ್ಗೆ, ಇದು ಯಾವುದು ಅಮೂಲ್ಯವಾದ ಒಂದು ವಸ್ತುವಿನ ಬಗ್ಗೆ ಹೇಳುವಾಗ ಅವ್ರದ್ದು ಕಿವಿ ಎಲ್ಲ ದೊಡ್ಡದಾಗುವುದು. ಅದೇ ರೀತಿ ಅವ ಕಿವಿ ದೊಡ್ಡದು ಮಾಡಿ ಮತ್ತೆ ಅವ ಹೋದ. ನೋಡಿ ಆಚಾರ್ಯ ಹೇಳ್ತಾರೆ, ನಾವು ಯಾವುದೇ ಇರ್ಲಿ, ನಾವು ಕೃಷ್ಣನಲ್ಲಿ ಹೋಗುವ ನಮ್ಗೆ ಉತ್ಸಾಹ ಇರ್ಬೇಕಂತೆ, ಶ್ರಮ ಇರ್ಬೇಕಂತೆ. ಹಾಗೆ ಹೋದ ಮೇಲೆ ಅವನಿಗೆ ಸಿಕ್ಕಿದ ಕೃಷ್ಣ ಸಿಕ್ಕಿದ ಮೇಲೆ ಅವ ಫಸ್ಟಿಗೆ ಕೇಳಿದ ಅವನ ಹತ್ರ, ನನ್ಗೆ ನಿನ್ನ ಆ ಸರವನ್ನು ಕೊಡು. ಕೃಷ್ಣ ಹೇಳಿದ, ಇಲ್ಲ ನನ್ನ ತಾಯಿ ಯಶೋದೆ ನನಗೆ ಬೈತಾಳೆ, ಕೊಡಬಾರ್ದು, ಹೇಳಿದಾಳೆ ಕೊಡಬಾರ್ದು ಅಂತ. ಮತ್ತೆ ಅವ ಕೃಷ್ಣ ಮನೆಗೆ ಹೋಗ್ತಾನೆ. ಮತ್ತೆ ನೆಕ್ಸ್ಟ್ ದಿವಸ ಬಂದು ಅವ ಕೇಳ್ತಾನೆ, ಅವನೇ ಕೃಷ್ಣ ತೆಗೆದು ಕೊಡ್ತಾನೆ. ಈಗ ಇದು ಅವ ಹೇಳ್ತಾನೆ, ಬೇಡ, ನನ್ಗೆ ನಿನ್ನನ್ನು ನೋಡಿದ ಮೇಲೆ ನನಗೆ ಯಾವುದೀಗ ಕಾಮನೆ ಇಲ್ಲ. ಹಾಗೆ ಆಕರ್ಷತಿ ಇತಿ ಕೃಷ್ಣನ ಹೆಸರು ಆಕರ್ಷತಿ. ಕೃಷ್ಣನನ್ನು ಒಮ್ಮೆ ನೋಡಿದ್ರೆ ನಿಮಗೆ ಯಾವುದೇ ಬೇಡ. ಹಾಗಾಗಿ ಬ್ಯೂಟಿ ಅಂದ್ರೆ ಕೃಷ್ಣ. ಮತ್ತೆ ಜ್ಞಾನ, ಈಗ ನೀನು ಭಗವದ್ಗೀತೆ ಓದ್ತಾ ಇದ್ದೀರಿ, ಜ್ಞಾನದಲ್ಲಿ ಕೃಷ್ಣನನ್ನು ಮೀರಿಸಲಿಕ್ಕೆ ಆಗುದಿಲ್ಲ. ಮತ್ತೆ 6ನೇದು ವೈರಾಗ್ಯ. ಕೃಷ್ಣ ಮೊದಲ 11 ವರ್ಷ ವೃಂದಾವನದಲ್ಲಿದ್ದ, ಮತ್ತೆ ಮಥುರಕ್ಕೆ ಹೋಗ್ತಾನೆ. ವೃಂದಾವನದಿಂದ ಹೋಗುವಾಗ ಮತ್ತೆ ತಿರುಗಿ ಕೂಡ ನೋಡ್ಲಿಲ್ಲ, ಅಷ್ಟು ಕ್ಲೋಸ್ ಇದ್ದ. ಕ್ಲೋಸ್ ಅಂದ್ರೆ ಬೆಳಿಗ್ಗೆ ಎದ್ದು ಎಲ್ಲರಿಗೂ ಕೃಷ್ಣನ್ ನೋಡದಿದ್ರೆ ಅವರಿಗೆ ಒಂದು ಖುಷಿಯೇ ಇಲ್ಲ. ಕೃಷ್ಣನ್ ನೋಡ್ಬೇಕು, ಖುಷಿ ಬೇಕಿದ್ರು ಕೃಷ್ಣನ್ ನೋಡ್ಬೇಕು. ಮತ್ತೆ ಎಲ್ಲರದ್ದು ಕ್ಲೋಸ್ ಇದ್ದ, ಆದ್ರೆ ವೈರಾಗ್ಯ ಅಂದ್ರೆ ಮತ್ತೆ ತಿರುಗಿ ಕೂಡ ನೋಡ್ಲಿಲ್ಲ. ಹಾಗಾಗಿ ಈ 6 ವಿಷಯ ಕೃಷ್ಣನ ಹತ್ರ ಫುಲ್ ಇತ್ತು. ಅದಕ್ಕೆ ಕೃಷ್ಣನನ್ನು ಭಗವಾನ್ ಅಂತ ಪರಾಶರ ಮುನಿ ಕರೀತಾರೆ. ಇದನ್ನ ನಾನು ಯಾಕೆ ಹೇಳಿದೆ ಅಂದ್ರೆ ಇದಕ್ಕೆ ಅದು ರಿಲೇಟೆಡ್. ಈಗ ನಿಮ್ಗೆ ಎಂತ ತೋರಿಸ್ತಾ ಇದ್ದೇನೆ ನೋಡಿ. ಇದೆಂತ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ಭಾರತದಲ್ಲಿ 1000 ಸಂಸ್ಥೆಗಳು ಉಂಟು. ಅವರೆಲ್ಲ ಎಂತ ಅಂದ್ರೆ ಸೋ ಕಾಲ್ಡ್ ಮೆಡಿಟೇಷನ್ ಮಾಡಿ ಶೂನ್ಯ ಮತ್ತೆ ಇದು ಅವರಿಗೆ ಬೆಳಕು. ಈ ಬೆಳಕಿಗೆ ಒಂದು ಶ್ಲೋಕ ಉಂಟು, ವದಂತಿ ತತ್ವವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಅಂದ್ರೆ ಇದು ಆ ಒಂದು, ಈಗ ಸೂರ್ಯನ ಕಿರಣ ಹೇಗುಂಟು ಅದೇ ರೀತಿ ಕೃಷ್ಣನ ಅದು ಕಿರಣ.
ಜನರಿಗೆಲ್ಲ ಅದೇ ಬೇಕು. ಆದ್ರೆ ಇದು ಫಸ್ಟ್ ಸ್ಟೇಜ್. ಹೇಗೆಂದ್ರೆ ಇದಕ್ಕೆ ಎಕ್ಸಾಂಪಲ್ ಹೇಗೆ ಕೊಡ್ತಾರೆ ಅಂದ್ರೆ, ನಮ್ಮ ಆಚಾರ್ಯರು ಆ ಸೂರ್ಯನ ಕಿರಣವನ್ನು ಇದಕ್ಕೆ ಹೋಲಿಸ್ತಾರೆ. ಮತ್ತೆ ಸ್ವಲ್ಪ ನೀವು ದೂರ ಹೋದ್ರೆ, ಸೂರ್ಯನ ಹತ್ತಿರ ಹೋದ್ರೆ, ಅಲ್ಲಿ ನಿಮ್ಗೆ ಆ ಸೂರ್ಯನ ಪ್ಲೇಟ್ ಉಂಟು, ಅದು ಪರಮಾತ್ಮ. ಇಲ್ಲ ಯೋಗಿನವರೆಲ್ಲ ಹಿಮಾಲಯದಲ್ಲಿ ಅವರು ಕೃಷ್ಣನ ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಹೋಗ್ತಾರೆ. ಮತ್ತೆ ನೆಕ್ಸ್ಟ್ ಇದು ಬರುವುದು ನೋಡಿ, ನೆಕ್ಸ್ಟ್ ಇದು ಅಲ್ಲಿ ಪರಮಾತ್ಮ ಇದ್ದಾನೆ. ನೆಕ್ಸ್ಟ್ ಭಗವಾನ್. ನಾನೀಗ ಫಸ್ಟ್ ಇದು ಶ್ರೀ ಭಗವಾನ್ ಹೇಳಿದ್ದು ಇದಕ್ಕೋಸ್ಕರ, ಅದು ಇದಕ್ಕೆ ರಿಲೇಟೆಡ್. ಹಾಗಾಗಿ ಯಾವಾಗ ಇದನ್ನು ನಾವು ನೋಡ್ತೇವೆ ಆಗ ಇದು ಕೂಡ ಸಿಕ್ಕಿತು, ಅದು ಇನ್ನೊಂದು ಕೂಡ ಸಿಕ್ತು, ಬ್ರಹ್ಮೇತಿ ಕೂಡ ಸಿಕ್ತು, ಪರಮಾತ್ಮೇತಿ ಕೂಡ ಸಿಕ್ತು. ಜನರಿಗೆ ಅದು ಗೊತ್ತಿಲ್ಲ. ಜನರು ತುಂಬಾ ಮೂರ್ಖರು. ಅವರು ಹೀಗೆಲ್ಲ ಮಾಡ್ತಾರೆ. ಅದೆಲ್ಲ ಅಂದ್ರೆ ಅವರಿಗೆ ನಿಜವಾದ ಗುರಿ ಗೊತ್ತಿಲ್ಲ. ನಿಜವಾದ ಗುರಿ ಭಗವಾನ್ ಸಾಕ್ಷಾತ್ಕಾರ. ಅವ್ರು ಖಾಲಿ ಕಿರಣಕ್ಕೆ ಹೋಗ್ತಾ ಇದ್ದಾರೆ. ಕಿರಣದಲ್ಲಿ ಹೇಗೆ ಅಂದ್ರೆ ಆಚಾರ್ಯ ಹೇಳ್ತಾರೆ, ಕಿರಣ ಕೂಡ ನಮ್ಗೆ ಎಂತಂದ್ರೆ ನಮ್ಗೆ ಬಂಧನಕ್ಕೆ ಅದು ದಾರಿ. ಹಾಗಾಗಿ ಅದು ಸರಿಯಲ್ಲ ಅಂತ ಹೇಳ್ತಾರೆ. ದೇಹಿನಸ್ಮಿ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಎಲ್ಲರಿಗೂ ಕಾಣ್ತದೆ, ಎಲ್ಲರಿಗೂ ನಿಮ್ಗೆ ಗೊತ್ತುಂಟು. ಹೇಗೆಂದ್ರೆ ನಮ್ದು ದೇಹ ಮಾತ್ರ ಚೇಂಜ್ ಆಗೋದು. ನಾವು ಸಣ್ಣದಿಂದ ದೊಡ್ಡದಾಗ್ತೇವೆ, ಆಗ್ತೇವೆ, ಯೌವನ ಆಗ್ತೇವೆ, ಮತ್ತೆ ನಾವು ಓಲ್ಡ್ ಆಗ್ತೇವೆ, ಮತ್ತೆ ನಾವು ಸಾಯ್ತೇವೆ. ಹಾಗೆ ಸಾಯುವಾಗ ಎಂತ, ಆತ್ಮಕ್ಕೆ ಸಾವಿಲ್ಲ, ಸಾವು ನಮ್ಮ ದೇಹಕ್ಕೆ ಮಾತ್ರ. ಹಾಗಾಗಿ ಇದನ್ನು ಯಾರು ಅರ್ಥ ಮಾಡ್ತಾನೆ, ನಾನು ದೇಹ ಅಲ್ಲ ಆತ್ಮ, ಅವ ಧೀರ. ಧೀರ ಅಂದ್ರೆ ಅವ ಒಂದು ಯಾವುದೇ ಗೊಂದಲಕ್ಕೆ ಒಳಗಾಗುವುದಿಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ನೈನಂ ಜಿಂದಂತಿ ಶಸ್ತ್ರಾಣಿ ನೈನಂ ದಾಹತಿ ಪಾವಕ ನಾಚೈನಂ ಕ್ಲೇದಯತಿ ಅಪೋ ನಾಶೋಷಯತಿ ಮಾರುತ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆರೆಸಲಾರದು, ಮತ್ತು ಗಾಳಿಯು ಒಣಗಿಸಲಾರದು. ನೋಡಿ, ಆತ್ಮಕ್ಕೆ ಸಾವಿಲ್ಲ, ಸಾವಿರುವುದು ಖಾಲಿ ದೇಹಕ್ಕೆ. ಹಾಗಾಗಿ ಶಸ್ತ್ರದಿಂದ ಆತ್ಮವನ್ನು ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ದೇಹವನ್ನು ಕಟ್ ಮಾಡ್ಬೋದು. ಅಗ್ನಿಯಿಂದ ಸುಡ್ಲಿಕ್ಕೆ ಆಗುದಿಲ್ಲ, ನೀರಿಂದ ನೆನೆಸ್ಲಿಕ್ಕೆ ಆಗುದಿಲ್ಲ, ಹಾಗೆ ಗಾಳಿಯಿಂದ ಒಣಗಿಸ್ಲಿಕ್ಕೆ ಆಗುವುದಿಲ್ಲ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸಿ ಮಹೀಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. 2.37. ಎಸ್. ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯಾ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜವನ್ನು ಅನುಭವಿಸ್ತೀಯಾ? ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ಅಂದ್ರೆ ಅರ್ಜುನ ಹೇಳ್ತಾನೆ, ನಾನು ಯುದ್ಧ ಮಾಡುವುದಿಲ್ಲ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೀನು ಒಂದು ವೇಳೆ ಸೋತ್ರೆ ಸ್ವರ್ಗಕ್ಕೆ ಹೋಗ್ತೀಯ, ಗೆದ್ರೆ ರಾಜವನ್ನು ಅನುಭವಿಸ್ತೀಯ. ಹಾಗಾಗಿ ನಿನ್ಗೆ ಲಾಸ್ ಇಲ್ಲ, ನೀನು ಯುದ್ಧ ಮಾಡು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಯಾಕೆಂದ್ರೆ ಮೊದಲನೇ ಅಧ್ಯಾಯದಲ್ಲಿ ನಾನು ಯುದ್ಧ ಮಾಡುವುದಿಲ್ಲ, ನನಗೆ ಎಂತ ಅಂದ್ರೆ ಯುದ್ಧದಲ್ಲಿ ಗೆದ್ದರೆ ನನಗೆ ಸುಖವಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ಕೃಷ್ಣಂದು ಉತ್ತರ. ಅವಾಚ್ಯವಾದಂ ಶಾಬಾಹೂನ್ ವದಿಷ್ಯಂತಿ ತವಾಹಿತ ನಿದಂತಸ್ತ ತವ ಸಾಮರ್ಥ್ಯಂ ತಥೋ ದುಃಖಾರ್ಥನು ಕಿಂ. 36. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅಭಾಷೆ ಶಬ್ದಗಳನ್ನು ಆಡುವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು, ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು? ಆಚಾರ್ಯ ಹೇಳ್ತಾರೆ, ಒಬ್ಬ ಕ್ಷತ್ರಿಯನಾದವನಿಗೆ, ಅಂದ್ರೆ ಜನ್ಮದಿಂದ ಅಲ್ಲ, ಸಂಸ್ಕಾರದಿಂದ, ಕ್ಷತ್ರಿಯನಾದವನಿಗೆ ಯಾರಾದ್ರೂ ಅವನಿಗೆ ಒಂದು ಅಪಾಯಸ ಮಾಡಿದ್ರೆ ಅದಕ್ಕಿಂತ ಅವನಿಗೆ ದುಃಖಕರ ಯಾವುದಿಲ್ಲ. ಇಲ್ಲಿ ಕೃಷ್ಣ ಅರ್ಜುನ ಹೇಳ್ತಿದ್ದಾನೆ, ನಾನು ಯುದ್ಧ ಮಾಡುವುದಿಲ್ಲ, ನಾನು ಕಾಡಿಗೆ ಹೋಗ್ತೇನೆ ಅಂತ. ಆಗ ಕೃಷ್ಣ ಹೇಳ್ತಾನೆ, ನೀನು ಹೀಗೆ ಮಾಡಿದ್ರೆ ನಿನ್ಗೆ ನಿನ್ಗೆ ನಿಂದಿಸ್ತಾರೆ ನಿನ್ನ ಸಾಮರ್ಥ್ಯವನ್ನು.
ಹೆದರು ಬುಕ್ಲ, ನೀನು ನನ್ನ ನಿಂದಿಸ್ತಾನೆ, ಮತ್ತೆ ಇದಕ್ಕಿಂತ ನಿನಗೆ ದುಃಖಕರವಾದದ್ದು ಯಾವುದುಂಟು ಅಂತ ಹೇಳ್ತಾ ಇದ್ದಾನೆ. ಈಗ ಎಲ್ಲರಿಗೂ ಇದು ಕೂಡ ಇಂಪಾರ್ಟೆಂಟ್ ಶ್ಲೋಕ. ಇದು ನಾನು ಫಸ್ಟ್ ಶ್ಲೋಕ ಹೇಳಿ ಮತ್ತೆ ನಿಮ್ಗೆ ಅದರ ವಿವರಿಸ್ತೇನೆ. ನೇಹಾಭಿಕರ್ಮ ನಾಶೋ ಅಸ್ತಿ ಪ್ರತ್ಯಾವಾಯೋ ನ ವಿದ್ಯತೆ ಸ್ವಲ್ಪಮಪಿ ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಅಂದ್ರೆ ಈಗ ನೀವೆಲ್ಲರೂ ಈ ಭಗವದ್ಗೀತೆ ಕಳೀಲಿಕ್ಕೆ ಬಂದಿದ್ದೀರಿ, ಇದ್ರಲ್ಲಿ ನಿಮ್ಗೆ ಏನು ಲಾಸ್ ಇಲ್ಲ. ಯಾಕಂದ್ರೆ ಅಲ್ಲಿ ಕೃಷ್ಣನ ಅಕೌಂಟ್ ಅಲ್ಲಿ ನಿಮ್ದು ಅಲ್ಲಿ ಹೇಗೆಂದ್ರೆ ನಮ್ಮ ಬ್ಯಾಂಕ್ ಅಲ್ಲಿ ಲೆಜ್ಜರ್ ಬ್ಯಾಲೆನ್ಸ್ ಅಲ್ಲಿ ಡೆಬಿಟ್ ಕ್ರೆಡಿಟ್ ಎಲ್ಲ ಉಂಟಲ್ಲ, ಅದೇ ರೀತಿ ಅಲ್ಲಿ ಕೂಡ ಕೃಷ್ಣ ಕೂಡ ಅಲ್ಲಿ ಆ ಒಂದು ಲೆಜ್ಜರ್ ಬ್ಯಾಲೆನ್ಸ್ ಉಂಟು, ಅಲ್ಲಿ ಅವ ಆಡ್ ಮಾಡ್ತಾನೆ. ನಿಮ್ದಲ್ಲಿ ಹೆಸರಾಯ್ತು, ನೀವು ಬಂದಿದ್ದೀರಿ ಭಗವದ್ಗೀತೆ ಕಲೀಲಿಕ್ಕೆ, ನಿಮ್ದಲ್ಲಿ ಹೆಸರು ಬಿದ್ದಾಯ್ತು, ಹಾಗೆ ನಿಮ್ಗೆ ಯಾವುದೇ ಲಾಸ್ ಇಲ್ಲ. ಕೃಷ್ಣ ಭಕ್ತಿಯಲ್ಲಿ ನೀವು ಸ್ವಲ್ಪ ಕೂಡ ಮಾಡಿದ್ರೆ ನಿಮ್ಗೆ ಲಾಸ್ ಇಲ್ಲ. ಇದಕ್ಕೆ ಇಲ್ಲಿ ಒಂದು ಉದಾಹರಣೆ ಉಂಟು. ನಿಮ್ಗೆಲ್ಲರಿಗೂ ಗೊತ್ತುಂಟು ರಾಮಾಯಣ ಸ್ಟೋರಿ. ಇದು ರಾಮ ಮತ್ತೆ ಇದು ವಿಭೀಷಣ. ನೋಡಿ, ಇಬ್ಬರದು ನಾವು ಆ ಗುಣಗಳ ಬಗ್ಗೆ ಸ್ವಲ್ಪ ಹೇಳುವ. ವಿಭೀಷಣ ರಾವಣನ ತಮ್ಮ. ವಿಭೀಷಣ ರಾವಣ ಅಂತ ಹೇಳ್ತಾನೆ, ರಾವಣ ನೀನು ಸೀತೆಯನ್ನು ಅಪಹರಿಸಿದ್ದೀಯ, ಇಲ್ಲಿ ತಂದಿದ್ದೀಯ ಅಪಹರಿಸಿ, ಅವಳನ್ನು ನೀನು ರಾಮನಿಗೆ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ ರಾವಣ, ಇಲ್ಲ ನಾನು ಕೊಡುವುದಿಲ್ಲ. ನೋಡಿ ವಿಭೀಷಣ ಎಂತ ಡಿಸೈಡ್ ಮಾಡ್ತಾನೆ ಅಂದ್ರೆ, ಎಲ್ಲಿ ನನ್ಗೆ ಮರ್ಯಾದೆ ಇಲ್ಲವೋ ನಾನು ಅಲ್ಲಿ ಇರುವುದಿಲ್ಲ ಅಂತ ಹೊರಟು ರಾಮನ ಹತ್ರ ಬರ್ತಾನೆ. ಆಗ ಎಲ್ಲ ರಾಮನೊಟ್ಟಿಗಿದ್ದವರು ಹೇಳ್ತಾರೆ, ರಾಮ ಅವನಿಗೆ ನೀನು ಶೆಲ್ಟರ್ ಕೊಡ್ಬೇಡ, ಅವನಿಗೆ ನೀನು ಶರಣು ಕೊಡ್ಬೇಡ, ಯಾಕೆಂದ್ರೆ ಅವ ರಾವಣನ ಕ್ಯಾಂಪಿಂದ ಬಂದಿದ್ದಾನೆ, ನಿನ್ನ ಶತ್ರುವಿನ ಕ್ಯಾಂಪಿಂದ ಬಂದಿದ್ದಾನೆ, ಅವನಿಗೆ ನೀನು ಶೆಲ್ಟರ್ ಕೊಡ್ಬೇಡ ಅಂತ ಹೇಳ್ತಾನೆ. ಆದರೆ ರಾಮ ಹೇಳ್ತಾನೆ, ನನ್ನ ಕಾಲ ಬುಡಕ್ಕೆ ಯಾರು ಬಂದಿದ್ದಾರೆ ಅವ ಶತ್ರು ಕ್ಯಾಂಪ್ ಅಲ್ಲಿ ಬಂದಿದ್ರು ಕೂಡ ನಾನು ಅವನಿಗೆ ಶೆಲ್ಟರ್ ಕೊಡ್ತೇನೆ ಅಂತ. ನೋಡಿ, ಇಲ್ಲಿ ವಿಭೀಷಣನು ಕೂಡ ಕ್ವಾಲಿಟಿ ಉಂಟು, ಮತ್ತೆ ರಾಮಂದು ಕೂಡ ಕ್ವಾಲಿಟಿ ಉಂಟು. ಹಾಗಾಗಿ ಇಲ್ಲಿ ಸ್ವಲ್ಪ ಮಾಡಿದಕ್ಕೆ ರಾಮ ಎಂತ ಅಂದ್ರೆ ಅವನಿಗೆ ಆ ಒಂದು ಪುರಸ್ಕಾರ ಕೊಟ್ಟಿದ್ದಾನೆ. ಹಾಗಾಗಿ ಇದು ಈ ರಾಮ ಇಲ್ಲಿಗೆ ವಿಭೀಷಣಿಗೆ ಕೊಟ್ಟಿದ್ದಾನೆ. ಅದೇ ರೀತಿ ನಮ್ಗೆ ಕೂಡ ದೇವರು ಕೃಷ್ಣ ಹಾಗೆ ಕೊಡ್ತಾನೆ. ಯಾಕಂದ್ರೆ ನಾವು ಸ್ವಲ್ಪ ಮಾಡಿದ್ರು ಕೂಡ ಕೃಷ್ಣ ಅದನ್ನು ನೆನ್ಪಿಡ್ತಾನೆ. ಮತ್ತೆ ರಾಮನಿಗೋಸ್ಕರ ಲಂಕೆಯನ್ನು ಇದು ಮಾಡಿದ ಯಾರು, ನಮ್ಮ ಹನುಮಾನ್. ಓಕೆ, ಇದು ಕುಟುಂಬ ಸಂಪ್ರದಾಯ. ಅಂದ್ರೆ ಎಲ್ಲಾ ಮಕ್ಕಳಿಗೆ ತಂದೆ ಇಲ್ಲದಂತ ಆಗ್ತದೆ, ಸೈನಿಕರೆಲ್ಲ ಸತ್ರೆ. ನೋಡಿ, ಇದೊಂದು ಒಳ್ಳೆ ವಿಷಯ, ಇದರ ಬಗ್ಗೆ ನಾವು ಸ್ವಲ್ಪ ಹೇಳುವ. ಈಗ ಒಂದು ಮಗುದು ಕ್ಯಾರೆಕ್ಟರ್ ಎಲ್ಲ ಒಳ್ಳೇದಾಗುದು ಹೇಗೆ ಅಂದ್ರೆ ತಂದೆ ತಾಯಿಯಿಂದ. ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ, ಅದು 100% ಕರೆಕ್ಟ್. ಆಚಾರ್ಯ ಹೇಳ್ತಾರೆ, ತಂದೆ ತಾಯಿ ಎಂತ ವಿದ್ಯೆ ಕೊಡ್ತಾರೆ ಮಕ್ಕಳಿಗೆ ಅದು ಲಾಸ್ಟ್ ತನಕ ಇರ್ತದಂತೆ. ಈಗ ಶಾಲೆಯಲ್ಲಿ ಕಲಿತಾರೆ, ಕಾಲೇಜಲ್ಲಿ ಕಲಿತಾರೆ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಅದೆಂತ ನಮ್ಗೊಂದು ಕೆಲಸಕ್ಕೆ ಒಂದು ತರುವಂತ ದಾರಿ. ಆದ್ರೆ ನಮ್ಮ ಮಕ್ಕಳಿಗೆ ನಾವು ಎಂತ ಕಲಿಸ್ತೇವೆ ಅದು ಶಾಶ್ವತ. ಅದೇ ರೀತಿ ಇಲ್ಲಿ ನೋಡಿ, ಮಗುವಿಗೆ ಆ ಧೋತಿ ಕಡ್ಲಿಕ್ಕೆ ತಂದೆ ಕಲಿಸ್ತಾ ಇದ್ದಾನೆ. ಅದೇ ರೀತಿ ಆಚಾರ್ಯ ಹೇಳ್ತಾರೆ, ತಂದೆ ತಾಯಿಯ ರೋಲ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಭಾಗವತಮಲ್ಲಿ ಉಲ್ಲೇಖ ಉಂಟು, ಎಲ್ಲ ಮಹಾಜನರು, ಆ ಮಹಾಜನರಿಗೆ ಮುಂಚೆ ಶಾಸ್ತ್ರದಲ್ಲಿ ಹೇಗಿತ್ತಂದ್ರೆ ತಂದೆ ಹೆಂಡತಿಗೆ ಕಲಿಸುವುದು, ಹೆಂಡತಿ ಮಗುವನ್ನು ಟ್ರೈನ್ ಮಾಡುವುದು. ನೀವು ಯಾವುದೇ ಒಂದು ಶುದ್ಧ ಭಕ್ತರು ನೋಡಿ, ಅವರಿಗೆ ಗುರು ಅವರ ತಾಯಿ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ತಾಯಿಯ ರೋಲ್ ತುಂಬಾ ಇಂಪಾರ್ಟೆಂಟ್ ಇದೆ. ಒಬ್ಬನನ್ನು ಎಂತ ಮಾಡ್ಬೇಕಿದ್ರೆ ತಾಯಿ. ಹಾಗಾಗಿ ಅದು ತಂದೆ ತಾಯಿ ಇಬ್ಬರು ಕೂಡ ಇಂಪಾರ್ಟೆಂಟ್, ಅದರಲ್ಲೂ ತಾಯಿ ತುಂಬಾ ಇಂಪಾರ್ಟೆಂಟ್ ಒಂದು ಮಗುವನ್ನು ಇದು ಮಾಡ್ಲಿಕ್ಕೆ. ಹಾಗಾಗಿ ನಾವು ಎಂತ ಅಂದ್ರೆ ಮಕ್ಕಳಿಗೆ ಸರಿಯಾದ ವಿದ್ಯೆ ಕೊಡ್ಬೇಕು. ವ್ಯವಸಾಯಾತ್ಮಿಕ ಬುದ್ಧಿ ಏಕೆ ಕುರು ನಂದನ ಬಹುಶಾಖಾಯಿ ಅನಂತಸ್ಯ ಬುದ್ಧಯೋ ಅವ್ಯವಸಾಯಿನ.
ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ. ಪ್ರೀತಿಯ ಕುರುನಂದನನೇ ಇಷ್ಯ ಸ್ವಭಾವವಿಲ್ಲದವರು ಬುದ್ಧಿಗೆ ಅನೇಕ ಶಾಖೆಗಳಿರುತ್ತದೆ. ನೋಡಿ, ಒಂದು ದ್ವಂದ್ವ, ಒಂದು ದೃಢ ಸಂಕಲ್ಪ. ಯಾವಾಗಲೂ ನಮ್ಗೆ ದ್ವಂದ್ವ ಇರಬಾರ್ದಂತೆ. ನಾವು ಹೀಗೆ ಅಂದ್ರೆ ಒಂದು ಗುರಿ ಇರಬೇಕು, ದೃಢ ಸಂಕಲ್ಪ ಹೀಗೆ ಮಾಡ್ತೇನೆ ಅಂತ. ದ್ವಂದ್ವದಲ್ಲಿ ನಾವು ಇರಬಾರ್ದು. ಹರೇ ಕೃಷ್ಣ, ಯಾವಾಗ ನಮ್ಗೆ ದ್ವಂದ್ವ ಇಲ್ಲವೋ, ನಾವು ದೃಢ ಸಂಕಲ್ಪದಲ್ಲಿದ್ದೇವ, ಆಗ ನಮಗೆ ಸಕ್ಸಸ್ ಗ್ಯಾರಂಟಿ. ಶ್ರೀ ಭಗವಾನ್ ಉವಾಚ ಪ್ರಜಾತಿ ಯದಾ ಕಾಮಾನ್ ಸರ್ವ ಪಾರ್ಥ ಮನೋಗತಾನ್ ಆತ್ಮಾನಿಯೇವಾತ್ಮನಾ ತುಷ್ಟ ಸ್ಥಿತ ಪ್ರಜ್ಞಸ್ತದುಚ್ಯತೆ. ದೇವೋತ್ತಮ ಪರಮಪುರುಷನ ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತದೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲಾ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವನೆಂದು ಕರೆಯುವರು. ನೋಡಿ, ಈಗ ಶುದ್ಧ ಭಕ್ತರಿಗೆ ಮತ್ತೆ ನಮ್ಗೆ ಇರುವ ವ್ಯತ್ಯಾಸ ಎಂತ ಅಂದ್ರೆ, ನಮ್ಮ ಪ್ರಜ್ಞೆಯು ಕಲುಷಿತವಾಗಿದೆ, ಪೂರ್ತಿ ಕಂಟಾಮಿನೇಷನ್ ಅಲ್ಲಿದೆ. ಶುದ್ಧ ಭಕ್ತರ ಪ್ರಜ್ಞೆಯು ಕ್ಲಿಯರ್ ಆಗಿದೆ, ಕೃಷ್ಣನಲ್ಲಿದೆ. ಇಷ್ಟೇ ಡಿಫ್ರೆನ್ಸ್. ಹಾಗಾಗಿ ನಾವು ಎಂತ ಚೇಂಜ್ ಮಾಡ್ಬೇಕು? ನಮ್ಮ ಪ್ರಜ್ಞೆಯನ್ನು ಚೇಂಜ್ ಮಾಡ್ಬೇಕು. ನೋಡಿ, ಆಚಾರ್ಯರು ನಮ್ಮ ಇಸ್ಕಾನ್ ನಾನು ಹೆಸರಿದು ಫುಲ್ ವಿವರಣೆ ಕೊಡ್ತೇನೆ. ಇಸ್ಕಾನ್ ಅಂದ್ರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್, ಅಂದ್ರೆ ಕೃಷ್ಣ ಪ್ರಜ್ಞೆಗೋಸ್ಕರ. ಆಚಾರ್ಯ ಇದನ್ನು ಹೆಸರು ಯಾಕೆ ಇಟ್ಟಿದ್ದಾರೆ? ಯಾಕೆಂದ್ರೆ ಜನರದು ಪ್ರಜ್ಞೆ ಚೇಂಜ್ ಆಗ್ಬೇಕು. ಈಗ ನೋಡಿ, ಮೋದಿ ಸ್ವಚ್ಛ ಭಾರತ್ ಅಂತ ಅಭಿಯಾನ ಇಟ್ಟಿದ್ದಾರೆ, ಒಳ್ಳೆ ವಿಷಯ, ಅದ್ರಲ್ಲಿ ಡೌಟ್ ಇಲ್ಲ. ನಮ್ಮ ಆಚಾರ್ಯರು ಹೇಳ್ತಾರೆ, ಪ್ರಭುಪಾದ ಹೇಳ್ತಾರೆ, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಒಳಗೆ ಸ್ವಚ್ಛ ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಒಳಗೆ ಸ್ವಚ್ಛ ಕೂಡ ಇಂಪಾರ್ಟೆಂಟ್. ಯಾವಾಗ ನಮ್ದು ಒಳಗೆ ಸ್ವಚ್ಛ ಆಗ್ತದೆ, ಮತ್ತೆ ನಾವು ಹೊರಗೆ ಕೂಡ ಸ್ವಚ್ಛವಾಗಿ ಇಡ್ತೇವೆ. ಹಾಗಾಗಿ ಒಂದು ಎಂತ ಹೇಳುದು, ಮನಸ್ಸು ಪರಿಶುದ್ಧ ಆತ್ಮದಲ್ಲಿ ಸಂತೋಷನಾದ ಆತನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವನು. ಹಾಗಾಗಿ ನಾವು ಆ ದಿವ್ಯ ಪ್ರಜ್ಞೆಯಲ್ಲಿ ಇರ್ಬೇಕಂತ ಆಚಾರ್ಯರು ಹೇಳ್ತಾರೆ. ನೋಡಿ, ಇದಕ್ಕೆ ಉದಾಹರಣೆ ಪ್ರಹ್ಲಾದ್ ಮಹಾರಾಜ್. ಎಲ್ಲರಿಗೂ ಗೊತ್ತುಂಟು, ಪ್ರಹ್ಲಾದ್ ಮಹಾರಾಜ್ಗೆ ಅವನ ತಂದೆ ಹಿರಣ್ಯಕಶಿಪು ಎಂತೆಲ್ಲ ಕಷ್ಟ ಕೊಟ್ಟ. ಹಾವೆಲ್ಲ ಹಾಕಿದ, ಮತ್ತೆ ಜನರಿಂದ ಕೊಲ್ಲಿಕ್ಕೆ ಬಿಟ್ಟ, ಮತ್ತೆ ಬೆಂಕಿಯಲ್ಲಿ ಹಾಕ್ಲಿಕ್ಕೆ ನೋಡಿದ, ಮತ್ತೆ ಬೆಟ್ಟದಿಂದ ಕೆಳಗೆ ಹಾಕ್ಲಿಕ್ಕೆ ನೋಡಿದ, ನೀರಿಗೆ ಹಾಕ್ಲಿಕ್ಕೆ ನೋಡಿದ, ಆನೆ ಅಂತ ತೊಳಿಲಿಕ್ಕೆ ನೋಡಿದ, ಎಂತೆಂತ ಟ್ರೈ ಮಾಡಿದ. ಅದು ಎಂತ ಆಗ್ಲಿಲ್ಲ. ಯಾಕೆಂದ್ರೆ ಪ್ರಹ್ಲಾದ್ ಮಹಾರಾಜ ಹೇಳ್ತಾರೆ, ನತೆ ವಿದು ಸ್ವಾರ್ಥಗತಿಮಿ ವಿಷ್ಣು. ಅಂದ್ರೆ ನಮ್ದು ನಿಜವಾದ ಸ್ವಾರ್ಥ ಎಂತ ಅಂದ್ರೆ, ನಮ್ಗೆ ಸ್ವಾರ್ಥ ಇರ್ಬೇಕಂತೆ, ಅದು ನಿಜವಾದ ಸ್ವಾರ್ಥ. ಆ ವಿಷ್ಣುವನ್ನು ನಾವು ನಮ್ಮದಾಗಿಸ್ಬೇಕು, ಇದು ನಮ್ಗೆ ಸ್ವಾರ್ಥ ಇರ್ಬೇಕು. ಆದ್ರೆ ನಮ್ಗೆ ಈಗ ಅದು ಇಲ್ಲ. ಹಾಗಾಗಿ ನಮ್ ನಿಜವಾದ ಸ್ವಾರ್ಥ ಅದಾಗ್ಬೇಕಂತ ಹೇಳ್ತಾರೆ. ನೋಡಿ, ನಮ್ಮ ಆಚಾರ್ಯರು ಕೂಡ ಇದಕ್ಕೆ ಉದಾಹರಣೆ. ಆಚಾರ್ಯರು ಹೇಗೆ ಅಂದ್ರೆ 1922ರಿಂದ 1965 43 ವರ್ಷ ಭಾರತದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಆದ್ರೆ ಜನರಿಗೆ ಅದು ಬೇಡ. ಅವರಿಗೆ ಮತ್ತೆ ಸಕ್ಸಸ್ ಆಯ್ತಲ್ಲ, ಅಮೆರಿಕಕ್ಕೆ ಹೋಗಿ ಅದು ಬೇಕು. ಆದ್ರೆ ಅದನ್ನು ನೋಡುದಿಲ್ಲ. ಹೇಗೆಂದ್ರೆ, ಒಂದು ಬಂಡೆಕಲ್ಲು ನಾವು ಕಟ್ ಮಾಡ್ಲಿಕ್ಕೆ 99 ಹೊಡೆತ ಹೊಡಿತೇವೆ, ಆ 100ನೇ ಹೊಡೆತದಲ್ಲಿ ಅದು ಕಟ್ ಆಗೋದು. ಅದೇ ಜನರಿಗೆ ಆ 100ನೇ ಹೊಡೆತ ಬೇಕು, ಸಕ್ಸಸ್ ಬೇಕು, ಅವರ ಶ್ರಮ ಬೇಡ. ಅದೇ ರೀತಿ ನಮ್ಮ ಆಚಾರ್ಯರು ಕೂಡ ದೃಢ ಸಂಕಲ್ಪದಿಂದ ತುಂಬಾ ಕಷ್ಟಪಟ್ಟಿದ್ದಾರೆ. ಓಕೆ. ಧ್ಯಾಯತೋ ವಿಷ ಪುಂಸ ಸಂಗಾತೇಷು ಉಪಜಾಯತೆ ಸಂಗಾತ್ ಸಂಜಯತೆ ಕಾಮ ಕಾಮ ಕ್ರೋಧಾಭಿಜಾಯತೆ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂಥ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ, ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಅಂದ್ರೆ ಈಗ ಹೇಗೆಂದ್ರೆ, ಎಲ್ಲದಕ್ಕೆ ಕಾರಣ ಇಂದ್ರಿಯ. ಈಗ ಇಂದ್ರಿಯ ಫಸ್ಟ್ ಇದು ಕಣ್ಣು, ಸೆಕೆಂಡ್ ಇದು ಮೂಗು, ಥರ್ಡ್ ಇದು ಬಾಯಿ, ಫೋರ್ತ್ ಇದು ಕಿವಿ, ಸಿಕ್ಸ್ತ್ ಇದು ನಮ್ದು ಸ್ಪರ್ಶ. ಈ ಕಣ್ಣಿನಿಂದ ನಾವು ಎಂತ ಮಾಡ್ಬೇಕು? ಕಣ್ಣಿನಿಂದ ನಾವು ಕೃಷ್ಣನನ್ನು ನೋಡ್ಬೇಕು. ಮೂಗಿನಿಂದ ಎಂತ ಮಾಡ್ಬೇಕು? ನಾವು ಕೃಷ್ಣನಿಗೆ ಹಾಕಿದ ಹಾರವನ್ನು, ಆ ಹೂವನ್ನು ಪರಿಮಳ ಮಾಡ್ಬೇಕು. ಬಾಯಿಯಿಂದ ಎಂತ ಮಾಡ್ಬೇಕು? ನಾವು ಕೃಷ್ಣ ಪ್ರಸಾದವನ್ನು ತಿನ್ಬೇಕು.
ಕಿವಿಯಿಂದ ಎಂತ ಮಾಡ್ಬೇಕು? ನೀವೀಗೆಲ್ಲ ಶ್ರವಣ ಕೇಳ್ತಿದ್ದೀರಿ ಕೃಷ್ಣನ ಭಗವದ್ಗೀತೆ ಬಗ್ಗೆ, ಇದನ್ನು ನೀವು ಕೇಳ್ಬೇಕು. ಸ್ಪರ್ಶ ಎಂತ ಮಾಡ್ಬೇಕು? ನಾವು ಭಕ್ತರನ್ನು ಆಲಿಂಗ ಮಾಡ್ಬೇಕು. ಹಾಗಾಗಿ ಯಾವಾಗ ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ, ಯಾಕಂದ್ರೆ ಕೃಷ್ಣನ ಹೆಸರು ಋಷಿಕೇಶ, ಇಂದ್ರಿಯಗಳ ಒಡೆಯ, ಋಷಿಕ ಈಶ. ಹಾಗಾಗಿ ಯಾವಾಗ ನಾವು ಇದನ್ನು ಮಾಡ್ತೇವೆ ಆಗ ನಮಗೆ ಯಾವುದೇ ತೊಂದರೆ ಇಲ್ಲ. ಇದು ಇಲ್ಲದೆ ಎಂತ ಆಗ್ತದೆ ನೋಡಿ, ಇಲ್ಲಿ ಇಂದ್ರಿಯ ವಸ್ತುಗಳ ಕುರಿತು ಚಿಂತಿಸುವಾಗ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂಥ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ, ಕಾಮದಿಂದ ಕ್ರೋಧವು, ಅಂದ್ರೆ ಒಂದಕ್ಕೊಂದೆಲ್ಲ ಲಿಂಕ್ ಅಂತ ಇದು, ಎಲ್ಲ ಲಿಂಕ್. ಒಂದು ಬಂದ್ರೆ ಆಚಾರ್ಯ ಹೇಳ್ತಾರೆ ಫೆದರ್ಸ್ ಆಫ್ ಸೇಮ್ ಬರ್ಡ್, ಒಂದು ಬಂದ್ರೆ ಎಲ್ಲೋ ಬಂತಂದೆ. ಕ್ರೋಧಾದ್ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧದಿಂದ ಸಮ್ಮೋಹವು ಉಂಟಾಗುತ್ತದೆ, ಸಮ್ಮೋಹದಿಂದ ಸ್ಮೃತಿ ಭ್ರಮೆ ಉಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ. ಬುದ್ಧಿನಾಶವಾದಾಗ ಮನುಷ್ಯನು ಮತ್ತೆ ಐಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ನೋಡಿ, ಕ್ರೋಧದಿಂದ ಸಮ್ಮೋಹ ಆಗ್ತದೆ, ಸ್ಮೃತಿ ಭ್ರಮೆ ಇದಾಗ್ತದೆ, ಮತ್ತೆ ಬುದ್ಧಿನಾಶವಾಗ್ತದೆ, ಬುದ್ಧಿನಾಶದಿಂದ ಮನುಷ್ಯ ಮತ್ತೆ ಐಕ. ಹಾಗಾಗಿ ಎಲ್ಲವೂ ಇದು ಒಂದಕ್ಕೆ ಒಂದು ಲಿಂಕ್. ನೋಡಿ, ಫಸ್ಟ್ ಇಂದ್ರಿಯ ವಸ್ತು, ಮತ್ತೆ ಆಸಕ್ತಿ, ಮತ್ತೆ ಕಾಮ, ಮತ್ತೆ ಕ್ರೋಧ, ಮತ್ತೆ ಭ್ರಮೆ, ಮತ್ತೆ ಸ್ಮರಣೆ ವಿಸ್ಮಯ, ಬುದ್ಧಿನಾಶ, ಲಾಸ್ಟ್ಗೆ ಪತನ. ಹಾಗಾಗಿ ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ಯಾವಾಗ ಸಮರ್ಪಣೆ ಮಾಡ್ತೇವ ಇದೆಲ್ಲ ಯಾವುದೇ ನಮ್ಗೆ ತೊಂದರೆ ಕೊಡುವುದಿಲ್ಲ. ಎಸ್, ಅರ್ಜುನನ ಆಕ್ಷೇಪಣೆಗೆ ಕೃಷ್ಣನ ಪರಿಹಾರಗಳು. ಓಕೆ, ಈಗ ನಾವು ಇದರಲ್ಲಿ ಯಾವ್ದು ಪಾಠ ಮಾಡಿದ್ದೇವೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಯುವ. ಅರ್ಜುನ ಯಾಕೆ ಹೋರಾಡಲು ಬಯಸಲಿಲ್ಲ? ಫಸ್ಟ್ ಇದು ಸಹಾನುಭೂತಿ. ಅದಕ್ಕೆ ಕೃಷ್ಣ ಹೇಳುದು ಉತ್ತರ, ನಾನು ದೇಹ ಅಲ್ಲ. ಸೆಕೆಂಡ್, ಸಂತೋಷವಿಲ್ಲ. ಈ ಯುದ್ಧದಲ್ಲಿ ಸೋತರೆ ಸ್ವರ್ಗಕ್ಕೆ ಹೋಗ್ತೀಯಾ, ಗೆದ್ದರೆ ರಾಜ್ಯವನ್ನು ಅನುಭವಿಸ್ತೀಯಾ. ಪಾಪ ಚಟುವಟಿಕೆಗಳ ಭಯ, ಭಕ್ತಿ ಚಟುವಟಿಕೆ ಯಾವುದೇ ಪಾಪ ಇಲ್ಲ. ಯಾಕೆ ಪಾಪವಿಲ್ಲ? ಯಾಕೆಂದ್ರೆ ಕೃಷ್ಣ ಅಲ್ಲಿ ಎದುರಿದ್ದಾನೆ. ಕೃಷ್ಣನ ಎದುರು ಸತ್ರೆ ಮತ್ತೆ ಕೃಷ್ಣನಿಗೋಸ್ಕರ ಯುದ್ಧ ಮಾಡ್ತಿದ್ದಾನೆ, ಹಾಗಾಗಿ ಯಾವುದೇ ಪಾಪವಿಲ್ಲ. ಮತ್ತೆ ಕುಟುಂಬ ಸಂಪ್ರದಾಯ ನಾಶ, ವರ್ಣಶಂಕರವನ್ನು ತಡೆಯಲು ಆದರ್ಶ ಪ್ರಾಯರಾಗಿರಿ. ಅಂದ್ರೆ ವರ್ಣಶಂಕರ ಅಂದ್ರೆ ಈಗ ಯಾವಾಗ ಮಕ್ಕಳಿಗೆ ತಂದೆ ಇರುವುದಿಲ್ಲವೋ ಆಗ ಮಕ್ಕಳೆಲ್ಲ ವರ್ಣಶಂಕರರಾಗ್ತಾರೆ. ಹಾಗಾಗಿ ಅದನ್ನು ನಾವು ತಡಿಬೇಕಂತೆ. ಮತ್ತೆ ನಿರ್ಣಯ, ದೃಢ ನಿಶ್ಚಯದಿಂದ ಸ್ವಾಮಿಯ ಸೇವೆ ಮಾಡಬೇಕು. ಹರೇ ಕೃಷ್ಣ. ಎಸ್, ಯಾವ್ದು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು ಸ್ವಾಮಿ. ವರ್ಣಶಂಕರ ಅಂದ್ರೆ ಅರ್ಥ ಆಗ್ಲಿಲ್ಲ, ಅದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀರಾ? ವರ್ಣಶಂಕರ ಅಂದ್ರೆ ಈಗ ನೋಡಿ, ಅರ್ಜುನ ಹೇಳ್ತಾನೆ, ನಾನು ಸೈನಿಕರನ್ನು ಕೊಂದ್ರೆ ಆ ಸೈನಿಕರಿಗೆ ಎಂತ ಆಗ್ತದೆ ಅಂದ್ರೆ ಅವರ ಮಕ್ಕಳಿಗೆ ತಂದೆ ಇಲ್ಲದಂತ ಆಗ್ತದೆ. ತಂದೆ ಇಲ್ಲದಂತ ಆದ್ರೆ ಎಂತ ಆಗ್ತದೆ ಅಂದ್ರೆ ಮತ್ತೆ ಅವರು ವರ್ಣಶಂಕರಕ್ಕೆ ಆಗ್ತಾರೆ. ವರ್ಣಶಂಕರ ಅಂದ್ರೆ ಬೇಡದು ಮಾಡೋದು, ಗೊತ್ತಾಯ್ತಾ ಮಾತಾಜಿ? ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಸಪ್ನಾ ಅಂತ. ಹೇಳಿ ಮಾತಾಜಿ. ಈಗ 2ನೇ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಶ್ಲೋಕಾಸ್ ಒಂದು ಬೇಕು. ಹಾಗೆ ಪ್ರತಿ ಅಧ್ಯಾಯ ಮಾಡಿದ ಕೂಡ್ಲೆ ಗೀತಾ ಮಹಾತ್ಯ ಅನ್ನೋದನ್ನ ಓದಿದ್ರೆ ಮಾತ್ರನೇ ಅದ್ರದ್ದು ಫಲಿತ ಸಿಗುತ್ತೆ ಅಂತಾರೆ, ಅದು ನಿಜ? ಇಲ್ಲಪ್ಪ, ಇಲ್ಲ ಮಾತಾಜಿ, ನೀವು ಅದನ್ನೆಲ್ಲ ಕೇಳಬೇಡಿ. ನೋಡಿ, ನೀವು ಈಗ ಕೇಳಿದಿರಲ್ಲ, ನಿಮ್ಗೆ ಶ್ರುತಿ ಫಲ ಸಿಗ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಸ್ವಲ್ಪ ಮಾಡಿದ್ರು ಕೂಡ ನಿಮ್ಗೆ ಉಂಟು. ಅಂದ್ರೆ ನಾನೀಗ ಶ್ಲೋಕ ಹೇಳಿದೆ ನಿಮ್ಗೆ, ಸ್ವಲ್ಪ ಧರ್ಮಸ್ಯ ತ್ರಾಯತೋ ಮಹತ್ವ ಭಯ. ಅಂದ್ರೆ ಕೃಷ್ಣ ಪ್ರಜ್ಞೆ ಯಾವ್ದು ವೇಸ್ಟ್ ಇಲ್ಲ. ನಿಮ್ಗೆ ಎಲ್ಲ ಫಾಲ ಉಂಟು ಇದಕ್ಕೆ, ಗೊತ್ತಾಯ್ತಾ ಮಾತಾಜಿ? ಸರಿ ಸರಿ, ಥ್ಯಾಂಕ್ ಯು ಸ್ವಾಮಿ. ಅದೇ ಇದು ಏನು 2ನೇ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಶ್ಲೋಕಸ್ ಟಿಕ್ ಮಾರ್ಕ್ ನೆನ್ನೆ ಹೇಳ್ದಂಗೆ. ಈಗ ಹೇಳ್ತೇನೆ, ಇಲ್ಲಿ ಹೇಳ್ತೇನೆ. ಓಕೆ ಓಕೆ, ನೋಡಿ ಹೇಳಿ. ಫಸ್ಟ್ ಶ್ಲೋಕ, ಕಾರ್ಪಣ್ಯ ದೋಷ 2.7, 2.7, 2.11, 2.11, 2.12, ಒಂದ್ ನಿಮಿಷ 2.12, 2.13,
2.13, 2.14, 2.14, 2.15, 2.15, 2.20, 2.20, 2.22, 2.22, 2.23, 2.23, 2.27, 2.27, 2.29, 2.29, 2.38, 2.38, 2.40, 2.40, 2.41, 41, okay, 2.44, 44, 2.45, 2.45, 2.47, 2.47, 2.48, 2.48, 2.55, 2.55, 2.56, 2.56, 2.58, 2.58, 2.59, 2.59, 2.60, 2.60, 61, 61, 62, 62, 63, 63, 65, 65, 66, 66, 67, 67, 69, 69, 70, 70. 71. ಎಸ್, ಇದೆಲ್ಲ ಇಂಪಾರ್ಟೆಂಟ್ ಶ್ಲೋಕ. ಎರಡನೇ ಅಧ್ಯಾಯ. ಎರಡನೇ ಅಧ್ಯಾಯನೇ ಟೋಟಲ್ ಆಗಿ ಇಂಪಾರ್ಟೆಂಟ್ ಅಲ್ಲ? ಹಾ, ಇಂಪಾರ್ಟೆಂಟ್, ತುಂಬಾ ಅಂದ್ರೆ ಇಂಪಾರ್ಟೆಂಟ್. ಯಾಕಂದ್ರೆ ಆತ್ಮದ ಬಗ್ಗೆ ಹೇಳುದು, ಹಾಗಾಗಿ ತುಂಬಾ ಇಂಪಾರ್ಟೆಂಟ್. ಈಗ ಎಲ್ಲ ಅಧ್ಯಾಯದಲ್ಲಿ ಈ ಇಂಪಾರ್ಟೆಂಟ್ ಶ್ಲೋಕಸ್ ನೀವೇನ್ ಹೇಳಿದಿರೋ ಅದನ್ನ ಮಾತ್ರ ಹೇಳ್ಕೊಂಡ್ರು ಸಾಕಾಗತ್ತಾ? ಹಾ, ಸಾಕು ಸಾಕು. ಭಗವದ್ಗೀತಾ ಫುಲ್ ಪಠನೆ ಮಾಡ್ದಂಗ ಆಗತ್ತಾ ಏಕಾದಶಿ ಹೌದೌದು. ಅಂತ ದಿನ? ಹೌದು ಮಾತಾಜಿ, ಅಂದ್ರೆ ನೀವು ಇಂಪಾರ್ಟೆಂಟ್ ಶ್ಲೋಕ ಫಸ್ಟ್ ಕಲೀರಿ, ಮತ್ತೆ ಉಳಿದದ್ದು ನಿಮ್ಗೆ ಈಸಿ ಆಗ್ತದೆ ಕಲೀಲಿಕ್ಕೆ. ಗುರು ಮತ್ತೆ ಪಂಚಪ್ರಾಣ ಶ್ಲೋಕ ಅಂತ ಹೇಳ್ತಾರಲ್ಲ, ಹಾ, ಅದು ತ್ರೈಗುಣ್ಯ ವಿಷಯ ವೇದ ಆತರ ಎಲ್ಲ ಶ್ಲೋಕಸ್ ಬರುತ್ತಲ್ಲ, ಅದನ್ನ ಹೇಳಿದ್ರು ಪೂರ್ತಿ ಭಗವದ್ಗೀತಾ ಓದ್ದಂಗೆ ಅಂತ ಹೇಳ್ತಾರೆ, ಅದು ನಿಜಾನ? ಹಾಗೆಲ್ಲ ಏನಿಲ್ಲ ಮಾತಾಜಿ. ನೀವು ಅಂದ್ರೆ ಎಂತಂದ್ರೆ ನೋಡಿ, ಇದಕ್ಕೆ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಚೈತನ್ಯ ಮಹಾಪ್ರಭು ಅಂದ್ರೆ 500 ವರ್ಷ ಮುಂಚೆ ಆ ಬಂಗಾಲದಿಂದ, ಕೋಲ್ಕತ್ತಾದಿಂದ 150 ನಾರ್ತ್ ಸೈಡ್ ಕಿಲೋಮೀಟರ್, ಅದು ಮಾಯಾಪುರಲ್ಲಿ ಬರ್ತದೆ ಬಂಗಾಲದು, ಅಲ್ಲಿ ಅವರು ಬಂದಿದ್ರು. ಅವರು ಕೃಷ್ಣನ ಅವತಾರ. ಅವರು ಚತುರ್ಮಾಸದಲ್ಲಿ ಶ್ರೀರಂಗಂಗೆ ಹೋಗ್ತಾರೆ. ಶ್ರೀರಂಗಮಲ್ಲಿ ಚತುರ್ಮಾಸ ಮಾಡ್ತಾರೆ. ಎಲ್ಲಿ ಅಂದ್ರೆ ತಮಿಳ್ನಾಡಲ್ಲಿ. ಶ್ರೀರಂಗಮಲ್ಲಿ ಅವರು ಚತುರ್ಮಾಸ ಮಾಡುವಾಗ ಅಲ್ಲಿ ಒಬ್ಬ ಬ್ರಾಹ್ಮಣ ಓದ್ತಾ ಇದ್ದ, ಭಗವದ್ಗೀತೆಯನ್ನು ಓದ್ತಾ ಇದ್ದ. ಓದುವಾಗ ಚೈತನ್ಯ ಅವನ ಹತ್ತಿರ ಹೋಗ್ತಾರೆ. ಅವೆಲ್ಲ ತಪ್ಪು ಓದ್ತಾ ಇದ್ದಾನೆ, ಗೊತ್ತಿಲ್ಲ ಅವನಿಗೆ, ಓದ್ತಾ ಇದ್ದಾನೆ. ತಪ್ಪು ಓದುವಾಗ ಅವ್ರು ಕೇಳ್ತಾರೆ ಚೈತನ್ಯ ಮಹಾಪ್ರಭು, ನೀನ್ ಯಾಕೆ ಹೀಗೆ ಓದ್ತಾ ಇದ್ಯಾ? ಉಳಿದವರೆಲ್ಲ ನಗ್ತಾ ಇದ್ದಾರೆ. ಇದು 500 ವರ್ಷ ಮುಂಚೆ ಎಲ್ಲರೂ ನಗಾಡ್ತಾ ಇದ್ದಾರೆ. ನಗಾಡುವಾಗ ಇವು ಆದ್ರೂ ಕೂಡ ಓದ್ತಾ ಇದ್ದಾನೆ. ಮತ್ತೆ ಚೈತನ್ಯ ಮಹಾಪ್ರಭು ಕೇಳ್ತಾರೆ, ನೀನ್ ಯಾಕೆ ತಪ್ಪು ಓದ್ತಾ ಇದ್ಯಾ? ನನ್ಗೆ ಆಕ್ಚುಲಿ ಓದ್ಲಿಕ್ಕೆ ಬರುವುದಿಲ್ಲ, ನನ್ನ ಗುರು ಹೇಳಿದ್ದಾರೆ ನನಗೆ ಓದ್ಲಿಕ್ಕೆ, ಹಾಗೆ ನಾನು ಓದ್ತಾ ಇದ್ದೇನೆ. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಚೈತನ್ಯ ಮಹಾಪ್ರಭು ನೋಡ್ತಾರೆ. ಮತ್ತೆ ಈ ಪೇಜ್ ಅಲ್ಲಿ ಸ್ಟಾರ್ಟಿಂಗ್ ಒಂದು ಬರ್ತದಲ್ಲ, ಎಲ್ಲರಿಗೂ ಕಾಣ್ತದಲ್ಲ, ಇದು ಸ್ಟಾರ್ಟಿಂಗ್ ಕೃಷ್ಣ ಮತ್ತೆ ಅರ್ಜುನ ಸಾರಥಿಯಾಗಿ. ಅದನ್ನು ನೋಡಿ ಅವನ ಕಣ್ಣಲ್ಲಿ ಕೂಗು ಬರ್ತಾ ಉಂಟು ಆ ಹುಡುಗಂದು. ಚೈತನ್ಯ ಮಹಾಪ್ರಭು ಕೇಳ್ತಾರೆ, ನೀನ್ ಯಾಕೆ ಆಳ್ತಾ ಇದ್ದೀಯಾ? ಅದಕ್ಕೆ ಆ ಹುಡುಗ ಹೇಳ್ತಾನೆ, ಕೃಷ್ಣ ದೇವೋತ್ತಮ ಪರಮ ಪುರುಷ, ಆದರೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಬಂದಿದ್ದಾನೆ. ಹಾಗಾಗಿ ಇದನ್ನು ನೋಡಿ ನನ್ಗೆ ಅಳು ಬರ್ತಾ ಉಂಟು. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀನು ಪುಸ್ತಕ ಓದ್ಬೇಡ, ನಿನ್ಗೆ ಭಗವದ್ಗೀತೆ ಅರ್ಥ ಆಯ್ತು. ಹಾಗೆ ನಾವು ಎಷ್ಟು ಓದ್ತೇವೆ ಅದು ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಕೃಷ್ಣ ಪ್ರಜ್ಞೆ ಅರ್ಥ ಆಗ್ಬೇಕು. ಆಚಾರ್ಯ ಹೇಳ್ತಾರೆ, ಒಂದು ಶ್ಲೋಕ ಓದಿದ್ರು ಕೂಡ ಸಾಕು, ನಮ್ಗೆ ಆ ಭಾವ ಬರ್ಬೇಕು ಕೃಷ್ಣನ ಮೇಲೆ. ಮಾತಾಜಿ, ಧನ್ಯವಾದಗಳು ಸರ್. ನಮಸ್ತೆ ಪ್ರಭುಜಿ. ನಮಸ್ತೆ ಮಾತಾಜಿ, ನಮಸ್ತೆ. ಪ್ರಭುಜಿ, ಇವಾಗ ಎಲ್ಲಾ ಶ್ಲೋಕಗಳು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಅದ್ರಲ್ಲಿ ಯಾಕೆ ಸೆಲೆಕ್ಟೆಡ್ ಶ್ಲೋಕ ಅಂತ? ಸೆಲೆಕ್ಟೆಡ್ ಶ್ಲೋಕ ಯಾಕೆಂದ್ರೆ ಅದ್ರಲ್ಲಿ ಹೆಚ್ಚಾಗಿ ಅಂತಂದ್ರೆ ಆ ಕೃಷ್ಣನ ಸಂಭಾಷಣೆ ಉಂಟು, ಗೊತ್ತಾಯ್ತಾ? ಕೃಷ್ಣ ಹೇಳುವಂತದ್ದುಂಟು, ಹಾಗಾಗಿ ಅದನ್ನ ನಾವು ಸೆಲೆಕ್ಟ್ ಮಾಡಿದ್ದೇವೆ. ಹಾಗೆ ಗೊತ್ತಾಯ್ತಾ ಮಾತಾಜಿ? ಆಶಾ ಮಾತಾಜಿ. ಮತ್ತೆ ಪ್ರಭುಜಿ, ಈಗ ಈ ದೇಹ ಇವಾಗ ಆತ್ಮದಿಂದಲೇ ನಾವು ತಪಸ್ ಮಾಡಿ ಭಕ್ತಿ ಮಾಡಿ ಎಲ್ಲಾ ಮಾಡ್ಬೇಕು. ಆತ್ಮನೇ ಇಂಪಾರ್ಟೆಂಟ್, ಶರೀರ ನಶ್ವರ, ಕೆಲವು ಕಾಲ ಇರುತ್ತದೆ ಮತ್ತು ಹೋಗುತ್ತದೆ ದೇಹ. ದೇವ್ರು ದೇಹ ಕೊಟ್ಟ ಮೇಲೆ ನೋವು ಆಗ್ಬಾರ್ದು, ಇಂದ್ರಿಯ ನಿಗ್ರಹ ಮಾಡ್ಬೇಕು,
ತಪಸ್ಸು ಅಂದ್ರೆ ದೃಢ ನಿಶ್ಚಯ ಇರಬೇಕು, ಭಕ್ತಿಗೆ ಎಲ್ಲ ಇದೆ ಅಲ್ವಾ. ನಮ್ಗೆ ದೇಹನೇ ಕೊಡ್ಬಾರ್ದಾಗಿತ್ತು, ಆತ್ಮನೇ ಕೊಟ್ಟು ಕಳಿಸ್ಬೇಕಾಗಿತ್ತು, ತಪಸ್ ಮಾಡ್ಬೇಕಾಗಿತ್ತು, ಭಕ್ತಿ ಮಾಡ್ಬೇಕಾಗಿತ್ತು ಅಂತ. ಆತ್ಮನೇ ಮುಕ್ತಿಗೆ ಹೋಗ್ಬೋದಿತ್ತಲ್ಲ, ದೇಹ ಕೊಟ್ಮೇಲೆ ಅದೆಲ್ಲ. ನೋಡಿ ಈಗ ನಿಮ್ಗೆ ಇದಕ್ಕೆ ನಾನು ಉತ್ತರ ಹೇಳ್ತೇನೆ ಮಾತಾಜಿ, ಆಶಾ ಮಾತಾಜಿ. ಈಗ ಜೈಲು ಎಲ್ಲ ಕಡೆ ಜೈಲುಂಟು, ಎಲ್ಲ ಸಿಟಿಯಲ್ಲಿ ಒಂದು ಜೈಲುಂಟು. ಜೈಲು ಎಲ್ಲರಿಗ, ಯಾರು ಪಾಪ ಇದು ತಪ್ಪು ಮಾಡಿದ್ದಾರೆ ಅವರಿಗೆ ಮಾತ್ರ ಅಲ್ಲ ಜೈಲು, ಗೊತ್ತಾಯ್ತಾ ಮಾತಾಜಿ? ಹೌದು ಪ್ರಭುಜಿ. ಅದೇ ರೀತಿ ನಾವು ಕೂಡ ಆಧ್ಯಾತ್ಮಿಕ ಲೋಕದವರೇ, ನಾವು ಕೂಡ ಸನಾತನ, ಆತ್ಮವು ಸನಾತನ, ಕೃಷ್ಣ ಸನಾತನ, ನಾವು ಕೂಡ ಆಧ್ಯಾತ್ಮಿಕ ಲೋಕದವರು. ನಾವು ಅಲ್ಲಿ ತಪ್ಪು ಮಾಡಿದ್ದೇವೆ ಅಂದ್ರೆ ನಾವು ಭೋಕ್ತಾರಾಮ್ ಯಜ್ಞ ತಪಸಾಂ, ಕೃಷ್ಣ ಭೋಕ್ತಾರ, ಎಂಜಾಯರ್. ನಾವೆಲ್ಲ ಎಂತ ಮಾಡಿದ ಅಂದ್ರೆ ನಾನು ಎಂಜಾಯರ್ ಅಂತ ಎಣಿಸಿದ್ರು, ಹಾಗಾಗಿ ನಾವು ಇಲ್ಲಿ ಬಂದಿದ್ದೇವೆ, ಗೊತ್ತಾಯ್ತಾ ಮಾತಾಜಿ? ಹಾಗಾಗಿ ಇದು ನಮ್ಗೆ ಜೈಲು. ಅಂದ್ರೆ ಭೂಲೋಕಕ್ಕೆ ಕಳಿಸಬಾರ್ದಾಗಿತ್ತು, ಅವ್ರ ಹತ್ರನೇ ಇಟ್ಕೊಂಡ್ಬಿಡ್ಬೇಕಿತ್ತಲ್ವಾ ಪ್ರಭುಜಿ ನಮ್ಮನ್ನ. ಅವ್ರು ಹೇಗೆ ಹೇಳುದು ಮಾತಾಜಿ? ನಾವು ತಪ್ಪು ಮಾಡಿದ್ದೇವೆ, ತಪ್ಪು ಮಾಡಿದ ಮೇಲೆ ಈಗ ಜೈಲಲ್ಲಿ ಎಲ್ಲರನ್ನ ಹಾಕ್ತಾರ? ತಪ್ಪು ಮಾಡಿದವರು ಮಾತ್ರ ಆಗುದಲ್ಲ, ಅದೇ ಅಲ್ಲಿ ಮಾತ್ರ ಮುಂದೆ ನಿಂತ್ಲ ಅಂತೆ ಮಾತಾಜಿ, ಗೊತ್ತಾಯ್ತಾ? ನಾವು ತಪ್ಪು ಮಾಡಿದ್ದೇವೆ, ನಾವು ಕೋಟಿ ಲೈಫ್ ತಪ್ಪಾಗಿದೆ, ನಮ್ಗೆ ಅದನ್ನ ನೆನಪಿಲ್ಲ ಯಾವುದು. ಅಂದ್ರೆ ಇಂದ್ರಿಯ ನಿಗ್ರಹ ತುಂಬಾ ಕಷ್ಟ ಅಲ್ವಾ, ನಮ್ಗೆ ಹೋಗ್ಬೇಕು ಅಂತ ಆಸೆ ಇದೆ, ಅದಕ್ಕೆ ತುಂಬಾ ನೂರಾರು ನೋಡಿ ನಿಮ್ಗೆ ಒಂದು ವಿಷಯ ಹೇಳ್ತೇನೆ. ಈಗ ನಿಮ್ಗೆ ಒಂದು ಅಮೆರಿಕಕ್ಕೆ ಹೋಗ್ಲಿಕ್ಕೆ 10 ಲಕ್ಷ ಬೇಕಂತ ಹೇಳ್ತಾರೆ ಒಬ್ರು. ನೀವು ಕಷ್ಟಪಟ್ಟು ಅದನ್ನು ಕೂಡಿಸ್ತೀರಿ ಅಮೆರಿಕಕ್ಕೆ ಹೋಗ್ಲಿಕ್ಕೆ. ಖಾಲಿ ಅಮೆರಿಕ ಏನಿಲ್ಲ, ಆಚಾರ್ಯ ಹೇಳಿದ್ದಾರೆ ಅಮೆರಿಕ ಏನಲ್ಲ ಅಂತೆ. ಅಮೆರಿಕಕ್ಕೆ ಹೋಗ್ಲಿಕ್ಕೆ ನೀವು 10 ಲಕ್ಷ ಕೂಡಿಟ್ಟು ಕಷ್ಟಪಡ್ತೀರಿ ಹೋಗ್ಲಿಕ್ಕೆ. ಅದೇ ರೀತಿ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಕೂಡ ಸ್ವಲ್ಪ ನಾವು ಕಷ್ಟಪಡ್ಬೇಕು, ಗೊತ್ತಾಯ್ತಾ ಮಾತಾಜಿ? ಹರೇ ಕೃಷ್ಣ, ಯಾರಾದ್ರೂ ಪ್ರಶ್ನೆ ಉಂಟಾ? ಅಲ್ಲ, ಈ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಏನಿದೆ ನಿಮ್ದು, ನಾವು ನೋಡ್ಬೋದಾ? ಅಲ್ಲ, ನಿಮ್ಗೆ ಕಳಿಸ್ತೇನೆ, ಗ್ರೂಪಿಗೆ ಕಳಿಸ್ತೇನೆ, ಗ್ರೂಪಿಗೆ. ಆಯ್ತಾಯ್ತು, ಓಕೆ, ಕಳಿಸ್ತೇನೆ. ಸರಿ ಸರಿ. ಒಬ್ಬೊಬ್ರು ಪ್ರಶ್ನೆ ಕೇಳಿ, ಎಲ್ಲರೂ ಎಂತಂದ್ರೆ ಅನ್ಮ್ಯೂಟ್ ಮಾಡಬೇಡಿ. ಯಾರಿಗೆ ಪ್ರಶ್ನೆ ಕೇಳಲಿಕ್ಕೆ ಉಂಟು ಅವ್ರು ಮಾತ್ರ ಅನ್ಮ್ಯೂಟ್ ಮಾಡಿ ದಯವಿಟ್ಟು. ಸರಿ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ಎಕ್ಸಾಕ್ಟ್ಲಿ ಕೃಷ್ಣ ಪ್ರಜ್ಞೆ ಅಂದ್ರೆ ಏನು ಅಂತ ನೋಡಿ. ಜೀವೇರೆ ಸ್ವರೂಪ ಹೋಯ್ ನಿತ್ಯ ಕೃಷ್ಣ ದಾಸ್. ಈಗ ಹೇಗಂದ್ರೆ ಆ ಸಕ್ಕರೆದು ಗುಣ ಎಂತ ನಿಮ್ಮ ಹತ್ರ ಕೇಳುದು ಸರ್, ಕ್ವಶನ್ ಕೇಳಿದವರು. ಹಾ ಸರ್, ಹೇಳಿ. ಸಕ್ಕರೆದು ಗುಣ ಎಂತ? ಸಿಹಿ. ಸಿಹಿ. ಮತ್ತೆ ಮೆಣಸಿದ ಗುಣ ಎಂತ? ಖಾರ. ಹಾಗೆ ನಮ್ಮ ಗುಣ ಜೀವೇರೆ ಸ್ವರೂಪ ನಿತ್ಯ ಕೃಷ್ಣ ದಾಸ್, ನಾವು ಕೃಷ್ಣನ ನಿತ್ಯ ಸೇವಕರು. ಈಗ ನಮ್ಗೆ ಅದು ಮರ್ತು ಬಿಟ್ಟಿದೆ, ಗೊತ್ತಾಯ್ತಾ? ಅದ್ರ ಅವಶ್ಯಕತೆ ಏನು ಅಂತ, ಮಹತ್ವ ಅವಶ್ಯಕತೆ ಎರಡು ನೋಡಿ. ಈಗ ಎಂತ ಅಂದ್ರೆ, ಈಗ ಒಂದು ತಂದೆ ಇದ್ದಾರೆ, ತಂದೆಗೆ 2 ಮಕ್ಕಳಿದ್ದಾರೆ. ಆ ಮಗುವನ್ನು ಒಬ್ಬ ಕದ್ದುಕೊಂಡು ಹೋಗ್ತಾನೆ. ಕದ್ದುಕೊಂಡ ಮೇಲೆ ಪೊಲೀಸರಿಗೆ ಸಿಗ್ತದೆ. ಪೊಲೀಸರು ಸಿಕ್ಕಿದ ಮೇಲೆ ಪೊಲೀಸರು ಆ ಮಗುವನ್ನು ಕೊಂಡೋಗ್ತಾರೆ ವಾಪಸ್ ತಂದೆ ಇದಕ್ಕೆ. ತಂದೆ ಖುಷಿ ಆಗುದಿಲ್ವಾ? ಖುಷಿ ಆಗುದಿಲ್ವಾ? ಹಾಗೆ ನಾವೆಲ್ಲ ಕೃಷ್ಣನ ಮಕ್ಕಳು, ನಾವು ವಾಪಸ್ ಕೃಷ್ಣನಲ್ಲಿ ಇದಾಗ ಕೃಷ್ಣನಿಗೆ ಖುಷಿ ಆಗ್ತದೆ, ಗೊತ್ತಾಯ್ತಾ? ಅದು ಡೀಟೇಲ್ ಆಗಿ ನಿಮ್ಗೆ 18 ಅಧ್ಯಾಯ ನಿಮ್ಗೆಲ್ಲ ಗೊತ್ತಾಗ್ತದೆ. ಈಗ ಸ್ಟಾರ್ಟಿಂಗ್ ಅಲ್ಲ, ಕಮೆಂಟ್ ಎಲ್ಲ ಗೊತ್ತಾಗ್ತದೆ. ಹರೇ ಕೃಷ್ಣ, ಬೇರೆ ಪ್ರಶ್ನೆ ಉಂಟಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಸಾರಿ, ನಿನ್ನೆ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನನಗೆ ಒಂದು ಹೆಲ್ಪ್ ಮಾಡ್ತಿದ್ದೀರಾ ಪ್ರಭುಜಿ? ನಿನ್ನೆದು ಇಂಪಾರ್ಟೆಂಟ್ ಶ್ಲೋಕ ಸ್ವಲ್ಪ ಹೇಳ್ತೀರಾ? ಡೋಂಟ್ ಮೈಂಡ್. ಹರೇ ಕೃಷ್ಣ. ನಾನು ಇದು ಕಳಿಸ್ತೇನೆ ಮಾತಾಜಿ, ಪ್ರಭುಜಿ. ಎಂತಂದ್ರೆ ನಿನ್ನೆದು ಕ್ಲಾಸ್ ಕಳಿಸ್ತೇನೆ ನಾನು ಗ್ರೂಪಿಗೆ. ಥ್ಯಾಂಕ್ ಯು ಪ್ರಭುಜಿ, ಥ್ಯಾಂಕ್ ಯು ವೆರಿ ಮಚ್ ಪ್ರಭುಜಿ. ಹರೇ ಕೃಷ್ಣ, ಹರಿ ಹರಿ ಬೋಲ್. ಮತ್ತೆ ಸೋಲೋ ಅಂದ್ರೆ ಎಡಿಟಿಂಗ್ ಮಾಡ್ಲಿಕ್ಕೆ ಮಾಡಿ ಕಳಿಸ್ತೇನೆ ಪ್ರಭುಜಿ, ಕಳಿಸ್ತೇನೆ. ನನ್ನೇ ಅಧ್ಯಾಯ ಇಂಪಾರ್ಟೆಂಟ್ ಪ್ರಭುಜಿ,
ಹಾ ಅಂದ್ರೆ ಅವ್ರು ನಾವು ತಪ್ಪು ಮಾಡಿದೀವಿ ಅಂತ ಇಲ್ಲಿ ಬಂದಿದೀವಿ ಅದ್ ಅರ್ಥ ಆಯ್ತು. ಮತ್ತೆ ಆಧ್ಯಾತ್ಮಿಕ ಅದು ಇವಾಗ ಅಮೆರಿಕದ ವಿಷಯ ಹೇಳಿದ್ರೆ ಅದು ಅರ್ಥ ಆಯ್ತು. ಅಂದ್ರೆ ಕಳಿಸ್ಲಿ ಅಂದ್ರೆ ಈ ಶರೀರ ಕೊಟ್ಟೋದಕ್ಕಿಂತ ಆತ್ಮನೇ ಬಂದು ಹೋಗ್ಬೋದಿತ್ತಲ್ವಾ ಅಂತ. ಶರೀರ ಯಾಕೆ ಆತ್ಮವು ಹಾಗೆ ಬಂದು ಹೋಗುದಿಲ್ಲ. ಆತ್ಮಕ್ಕೆ ಹೇಗಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಆಧ್ಯಾತ್ಮಿಕ ದೇಹ, ಭೌತಿಕ ಲೋಕದಲ್ಲಿ ಭೌತಿಕ ದೇಹ. ಆತ್ಮಕ್ಕೆ ದೇಹ ಬೇಕು, ಗೊತ್ತಾಯ್ತಾ? ಪ್ರಭುಜಿ ಥ್ಯಾಂಕ್ ಯು ಪ್ರಭುಜಿ. ಎಸ್. ಬೇರೆ ಯಾರ್ದು ಪ್ರಶ್ನೆ ಉಂಟಾ? ನಮಸ್ತೆ ಪ್ರಭುಜಿ. ನಮಸ್ತೆ. ಅನನ್ಯ ಅಂತ. ಅನನ್ಯ ಅಂತ. ನೀವು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅಲ್ಲಿ 2.55 ಹಿಂದಿನ ಶ್ಲೋಕ ಒಂದ್ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಅದನ್ನ ಇನ್ನೊಂದ್ಸಲ ಹೇಳಕ್ಕಾಗತ್ತಾ? 2.55 ಇದು ಹಿಂದಿನ ಶ್ಲೋಕ. ಯಾವ ಶ್ಲೋಕ? ಒಂದ್ ನಿಮಿಷ. 2.48 ಗುರುಜಿ. 2.48 2.55 ಹಿಂದೆ 2.48 ಯೋಗಸ್ಥ ಕುರು ಕರ್ಮಾಣಿ. ಒಂದ್ ನಿಮಿಷ. అంటే వరుణ కూడా ఉందంటమ్మా. వరుణ వరుణని కమిలియన్స్ శ్రీదా అంటే హలో ಒಂದ್ ನಿಮಿಷ. నక్షత్రం శ్రీధానే పెడతాను. 2. ಶ್ರೀಲಕ್ಷ್ಮಿ ಶ್ರೀದಾಸ್ ಮಿನರ್. 2. ಎಷ್ಟು ಹೇಳಿದ್ದು ಮಾತಾಜಿ? 2.48. 2.48 ಯೋಗಸ್ಥ ಕುರು ಕರ್ಮಾಣಿ ఒక అధ్యాయం ఒక శ్లోకం. 2.48 ಹೇಳಿಲ್ಲ ನಾನು ಗುರುಜಿ. ನೀವು ಇವಾಗ ಇಂಪಾರ್ಟೆಂಟ್ ಶ್ಲೋಕ ಹೇಳಿದ್ರಲ್ಲ, ಅದ್ರಲ್ಲಿ 2.55 ಹಿಂದೆ 2.48 ಹೇಳಿದ್ದು ನೀವು. 2.48 ಇದು ಹೇಳ್ಬೇಕಂತ ಅಂತ ಅದು ಇದರಲ್ಲಿ ಇಲ್ಲ, ಇಂಪಾರ್ಟೆಂಟ್ ಶ್ಲೋಕದಲ್ಲಿ ಹೇಳಿದ್ದೇವೆ. ಓಕೆ, ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಿಯ ಸಿದ್ಧೋ ಸಮಾಭೂತ್ವಾ ಸಮತ್ವಂ ಯೋಗ ಉಚ್ಯತೆ. Perform your duty equiposed, O Arjuna, abandoning all attachment to success or failure. Such equanimity is called yoga. ಅಂದ್ರೆ ಕೆಲಸವನ್ನು ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇಲ್ಲದೆ ಮಾಡ್ಬೇಕಂತೆ, ಗೊತ್ತಾಯ್ತಾ? ನಾವು ಕೆಲಸಕ್ಕೆ ಅಂಟಿಕೊಳ್ಬಾರ್ದು, ನಾವು ಕೃಷ್ಣನಿಗೆ ಅಂಟಿಕೊಳ್ಬೇಕು. ಗೊತ್ತಾಯ್ತಾ ಮಾತಾಜಿ? ಹಾ ಗುರುಜಿ, ಗೊತ್ತಾಯ್ತು. ಬ್ಯೂಟಿಫುಲಿ ನಾವು ಕೆಲಸ ಮಾಡ್ಬೇಕಂತ. ಹೇಗಂದ್ರೆ ಯಾವುದೇ ಕೆಲಸ ಮಾಡುವಾಗ ನಾವು ಬ್ಯೂಟಿಫುಲ್ ಮಾಡ್ಬೇಕು, ಆದ್ರೆ ನಮ್ದು ಅಟ್ಯಾಚ್ಮೆಂಟ್ ಕೃಷ್ಣನಲ್ಲಿ ಇರಬೇಕು. ಓಕೆ ಗುರುಜಿ, ಥ್ಯಾಂಕ್ ಯು. ಫಲದ ಅಪೇಕ್ಷೆ ಇರಬಾರ್ದು. ಬೇರೆ ಯಾರು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ವರ್ಣಶಂಕರ ಅಂತ ಅರ್ಥ ಆಗಿಲ್ಲ. ವರ್ಣಶಂಕರ ಅಂದ್ರೆ ಈಗ ಮಕ್ಕಳಿಗೆ ತಂದೆ ತಾಯಿ ಇಲ್ಲದಿದ್ರೆ ಮಕ್ಕಳು ಆ ಕೆಟ್ಟ ದಾರಿಗೆ ಹೋಗ್ತಾರೆ. ಯಾವುದೇ ಒಂದು ಎಂತ ಹೇಳುದು, ಈಗ ಆಚಾರ್ಯ ಹೇಳ್ತಾರೆ, ಒಂದು ಮಗು ಒಂದು ಒಳ್ಳೆಯ ಇದರಲ್ಲಿ ಇರ್ಬೇಕಿದ್ರೆ ಅದಕ್ಕೆ ತಂದೆ ತಾಯಿಯ ವಿದ್ಯೆಯು ತುಂಬಾ ಮುಖ್ಯ. ಹಾಗಾಗಿ ವರ್ಣಶಂಕರ ಆಗ್ಲಿಕ್ಕೆ ಬಿಡ್ಬಾರ್ದು ಮಕ್ಕಳನ್ನು. ಹರೇ ಕೃಷ್ಣ. ಎಸ್. ಕೆಟ್ಟ ವಿಚಾರಗಳಿಂದ ಹೊರಗೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಕೆಟ್ಟ ವಿಚಾರಗಳಿಂದ ಹೊರಗೆ ಬರ್ಬೇಕಾದ್ರೆ ಒಳ್ಳೆ ಪ್ರಶ್ನೆ. ಇದಕ್ಕೆ ನೀವು ಜಪ ಮಾಡ್ಬೇಕು. ಜಪ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಇತಿ ಷೋಡಶತನಾಮನಂ ಕಲಿ ಕಲ್ಮಶನಾಶನಂ ನಾಥಾಪರತರೋಪಾಯ ಸರ್ವ ವೇದೇಶು ಧ್ಯಾಯತೆ. ಈ 16 ಮಂತ್ರಗಳು ಕಲಿಯುಗದ ಎಲ್ಲ ಕಲ್ಮಶ ನಾಶ ಮಾಡ್ತದೆ. ಮತ್ತೆ ನಾಥಾಪರತರೋ ಉಪಾಯ, ಬೇರೆ ಯಾವುದು ಉಪಾಯ ಇಲ್ಲ. ಸರ್ವ ವೇದಗಳು ಇದನ್ನು ಹೇಳ್ತಾ ಉಂಟು. ಡೋಂಟ್ ಮೈಂಡ್ ಗುರುಜಿ, ಪ್ಲೀಸ್ ಸೆಂಡ್ ಮೀ ಮೆಸೇಜ್ ಇನ್ ದಟ್ ಮೆಸೇಜ್. ಇನ್ ವಿಚ್ ಮೆಸೇಜ್? ದಟ್ ಶ್ಲೋಕ ಸರ್. ಓಕೆ, ಯಾ, ಗ್ರೂಪ್ ಅಲ್ಲಿ ಕಳಿಸ್ತೇನೆ. ಓಕೆ, ಎಸ್. ಓಕೆ, ಥ್ಯಾಂಕ್ ಯು ಎಸ್. ರಿಪ್ಲೈ చేయాల ಹರೇ ಕೃಷ್ಣ. ಹೇಳಿ. ನಮಸ್ತೆ ಪ್ರಭುಜಿ. ನಮಸ್ತೆ. ಯಾರು ಮಾತಾಡೋದು? ಅಕ್ಷರ ಅಂತ.
ನನ್ನ ಹೆಸರು ಅಕ್ಷರ ಅಂತ. ಓಕೆ ಅಕ್ಷರ, ಓಕೆ ಅಕ್ಷರ, ಒಳ್ಳೆ ಹೆಸರು. ಹಾ ಹೇಳು ಅಕ್ಷರ. ನೀವು 2ನೇ ಅಧ್ಯಾಯದಲ್ಲಿ ಹೇಳಿದ್ರಿ ಅಲ್ಲ ಶ್ಲೋಕನ, ಅದು ಕಂಠಸ್ಥ ಮಾಡ್ಬೇಕಾ ಅಥವಾ ಓದಿದ್ರೆ ಸಾಕಾಗುತ್ತಾ? ಕಂಠಸ್ಥ ಮಾಡಿದ್ರೆ ತುಂಬಾ ಒಳ್ಳೇದು. ಕಂಠಸ್ಥ ಮಾಡಿದ್ರೆ ತುಂಬಾ ಒಳ್ಳೇದು. ಓದಿದ್ರೆ ನಾವು ಜಸ್ಟ್ ಓದುದು ಮಾತ್ರ, ಕಂಠಸ್ಥ ಮಾಡಿದ್ರೆ ಯಾವಾಗ್ಲೂ ಅದು ನಮ್ಗೆ ನೆನಪಿರ್ತದೆ. ಗೊತ್ತಾಯ್ತಾ? ನನ್ಗೆ ಕೆಲವೊಂದು ಅರ್ಧ ಶ್ಲೋಕಗಳು ತುಂಬಾ ಬರುತ್ತೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಎಲ್ಲ ಶ್ಲೋಕಗಳು ಬರ್ಬೇಕು, ಎಲ್ಲ ಶ್ಲೋಕಗಳು ಬರ್ಬೇಕು. ಕಲಿತಾ ಇದ್ದೇನೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಎಸ್, ಧನ್ಯವಾದ ಅಕ್ಷರ, ಧನ್ಯವಾದ. ಥ್ಯಾಂಕ್ ಯು. ಪ್ರಭುಜಿ ಹರೇ ಕೃಷ್ಣ, ಹರೇ ಕೃಷ್ಣ. ಹೇಳಿ ಮಾತಾಜಿ. ಪ್ರಭುಜಿ, ಐಹಿಕ ಬದುಕಿನ 3 ಕ್ಲೇಶಗಳು ಯಾವ್ಯಾವು? ಐಹಿಕ 3 ಕ್ಲೇಶಗಳು, ಐಹಿಕ ಬದುಕಿನ 3 ಕ್ಲೇಶಗಳು. ಆಧ್ಯಾತ್ಮಿಕ್, ಆದಿಬೌದ್ಧಿಕ್ ಮತ್ತೆ ಆದಿಯಜ್ಞ. ಅಂದ್ರೆ ಆಧ್ಯಾತ್ಮಿಕ್, ಆದಿಬೌದ್ಧಿಕ್, ಆದಿದೈವಿಕ್. ಆಧ್ಯಾತ್ಮಿಕ್, ಆದಿದೈವಿಕ್, ಆದಿಬೌದ್ಧಿಕ್. ಒಂದು ಫಸ್ಟಿಗೆ ಪ್ರಕೃತಿ, ಸೆಕೆಂಡ್ ಇದು ಎಲ್ಲ ದೇವತೆಗಳು, ಮತ್ತೆ 3ನೇದು ಆದಿದೈವಿಕ್, ಆದಿಬೌದ್ಧಿಕ್, ಆದಿಯಜ್ಞಿಕ್. ಯಜ್ಞಿಕ್ ಅಂದ್ರೆ ಕೃಷ್ಣ. ಹಾಗಾಗಿ ಈ 3 ಯಾರು ಕೇಳ್ತಾ ಇದ್ದಾರೆ ಗೊತ್ತಾ? ಕೇಳ್ತಾ ಇದ್ದಾರೆ ನೋಡು. ಹರೇ ಕೃಷ್ಣ. ಉಳಿದವರೆಲ್ಲ ಮಾತಾಡ್ಬೇಡಿ, ಮ್ಯೂಟ್ ಮಾಡಿ. ಯಾರಿಗೆ ಪ್ರಶ್ನೆ ಉಂಟು ಅವ್ರು ಮಾತ್ರ ಅನ್ಮ್ಯೂಟ್ ಮಾಡಿ. ದಯವಿಟ್ಟು ಸರ್, ಅಲ್ಲಿ ಯಾರು ಮಾತಾಡ್ತಿದ್ದಾರೆ. ಹರೇ ಕೃಷ್ಣ, ಹರೇ ಕೃಷ್ಣ. ಉಳಿದವರೆಲ್ಲ ಪ್ರಶ್ನೆ ಯಾರಿಗೆ ಕೇಳಲಿಕ್ಕುಂಟು ಅವ್ರು ಮಾತ್ರ ಅನ್ಮ್ಯೂಟ್ ಮಾಡಿ. ದಯವಿಟ್ಟು ಕೋಆಪರೇಟ್ ಮಾಡಿ. ಡಿಸಿಪ್ಲಿನ್ ಮೈನ್ ಅಂತೆ. ಲೈಫ್ ಅಲ್ಲಿ ನಾವು ಎಂತಾದ್ರು ಗಳಿಸ್ಬೇಕಿದ್ರೆ ನಮ್ಗೆ ಡಿಸಿಪ್ಲಿನ್ ಇರ್ಬೇಕು. ಡಿಸಿಪ್ಲಿನ್ ನೀವೇ ಮ್ಯೂಟ್ ಆಲ್ ಅಂದ್ಬಿಡಿ ಸರ್. ಮ್ಯೂಟ್ ಆಲ್ ಅಂದ್ಬಿಡಿ ಸರ್ ನೀವೇ. ಹಾ ಪ್ರಭುಜಿ, ನೀವೇ ಮ್ಯೂಟ್ ಮಾಡಿ. ಅಲ್ಲ, ನಿಮ್ಗೆ ಪ್ರಶ್ನೆ ಕೇಳಲಿಕ್ಕೆ ಆಗುದಿಲ್ಲ. ಹ್ಯಾಂಡ್ ರೈಸ್ ಮಾಡಕ್ ಹೇಳಿ ಅವ್ರಿಗಷ್ಟೇ, ಕೇಳಿಸ್ಕೊಳಕ್ಕೆ ಆಗ್ತಲೇನು. ಓಕೆ, ಎಸ್, ಇರ್ಲಿ. ಅಲ್ಲ, ಕಲಿತಾರೆ ಜನರು ಎಲ್ಲ. ಹೇಗಂದ್ರೆ ನೋಡಿ, ಭಗವದ್ಗೀತೆ ಕಲೀಲಿಕ್ಕೆ ಬಂದಿದ್ದಾರೆ ಅವರೆಲ್ಲ ಮಾಮೂಲಿ ಜನರಲ್ಲ. ಅವರಿಗೆ ಸ್ವಲ್ಪ ಇದುಂಟು, ಯಾವುದು ದೇವರ ಮೇಲೆ ಭಯ ಭಕ್ತಿ ಎಲ್ಲ ಉಂಟು. ಬಂದಿದ್ದಾರೆ, ಕಲಿತಾರೆ. ನಾವು ಸ್ವಲ್ಪ ಚಾನ್ಸ್ ಕೊಡ್ಬೇಕಂತೆ ಯಾರಿಗಾದ್ರೂ. ಎಸ್, ಬೇರೆ ಯಾರ್ದು ಪ್ರಶ್ನೆ ಉಂಟಾ? ಯಾವ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಹಲೋ. ಹಲೋ, ಹರೇ ಕೃಷ್ಣ. ನಮಸ್ತೆ ಗುರುಜಿ. ನಮಸ್ತೆ. ಇವಾಗ ನಾವು ಮಕ್ಕಳಿಗೆ ಭಗವದ್ಗೀತಾ ಕಳಿಸ್ಬೇಕಂದ್ರೆ ಯಾವ ರೀತಿ ಕಳಿಸ್ಬೇಕು ಅವ್ರಿಗೆ? ಫಸ್ಟಿಗೆ ನೀವು ಕಲಿಬೇಕು. ಅಂದ್ರೆ ಚತುರ್ಮಾಪ ಹೇಳ್ತಿದೆ, ಚತುರ್ಮಾಪ ಹೇಳುದು ಅಮಾರೆ ಆಗೆ ಹೋ ಯಾರ್ ಯಾರೇ ಫಸ್ಟಿಗೆ ನೀವು ಕಲಿಬೇಕು. ಕಲಿತು ಮತ್ತೆ ಮಕ್ಕಳಿಗೆ ಕಲಿಸ್ಬೇಕು. ಗೊತ್ತಾಯ್ತಾ? ಅಂದ್ರೆ ಎಲ್ಲಾನು ಶ್ಲೋಕಗಳು ಕಳಿಸ್ಬೇಕು, ಇಂಪಾರ್ಟೆಂಟ್ ಶ್ಲೋಕ ಕಳ್ಸಿದ್ರೆ ಸಾಕಾಗುತ್ತೆ. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ಹರೇ ಕೃಷ್ಣ. ನಮಸ್ತೆ ಗುರುಜಿ. ಅಲ್ಲಿ ಯಾರದು ಇಟ್ಟದು? ಹರೇ ಕೃಷ್ಣ. ದಯವಿಟ್ಟು ಅದು ಯಾರು ಇಟ್ಟದು? ಓಕೆ, ಈಗ ಯಾರಿಗೆ ಪ್ರಶ್ನೆ ಕೇಳಲಿಕ್ಕುಂಟು? ಅಲ್ಲಿ ಉಳಿದದೆಲ್ಲ ಇಡ್ತಾ ಇದ್ದಾರೆ, ದಯವಿಟ್ಟು. ಎಸ್, ಓಕೆ. ಪ್ರಶ್ನೆ ಕೇಳಿ. ಯಾರ್ದು ಪ್ರಶ್ನೆ ಅದು? ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ. ನಿಷ್ಕಾ, ಹೇಳಿ. ಗುರುಜಿ, ಕರ್ಮ ಅಂದ್ರೆ ಏನು ಗುರುಜಿ? ಕರ್ಮ ಅಂದ್ರೆ ನಾವು ಲಾಸ್ಟ್ ಲೈಫ್ ಅಲ್ಲಿ ಎಂತ ಮಾಡಿದೇವೋ ಅದು ಕರ್ಮ. ಹೇಗೆ ಅಂದ್ರೆ ಹರೇ ಕೃಷ್ಣ, ಅದು ಯಾರು ದಯವಿಟ್ಟು ಅಧ್ಯಯನವನ್ನು ಮಾಡಿದ ಮೂಲಕ ನಾವು ಭಗವದ್ಗೀತೆ ಸಂಬಂಧವನ್ನ ಕಲ್ಪಿಸಬಹುದು. ಸೊ ಆತ್ಮದ ಫುಡ್. ಹರೇ ಕೃಷ್ಣ, ಅದು ಯಾರು ಸ್ವಲ್ಪ ದಯವಿಟ್ಟು ಬೇರೆಲ್ಲ ಇದು ಇಟ್ಟಿದ್ದೀರಿ ನೀವು.
ಓಕೆ ನೋಡಿ, ಕರ್ಮವನ್ನು ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಯಾವಾಗ ಬರ್ತೀರಿ ಆಗ ಎಂತ ಆಗ್ತದೆ ಅಂದ್ರೆ, ಈಗ ಸಪೋಸ್ ನಮ್ದು ಕರ್ಮ ಅನುಸಾರ ನಮ್ಗೆ ದೊಡ್ಡದಾಗುವುದುಂಟು, ನಮಗೊಂದು ಆಕ್ಸಿಡೆಂಟ್ ಆಗುವುದುಂಟು. ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ಎಂತ ಆಗ್ತದೆ ಅಂದ್ರೆ, ನೀವು ಅಡಿಗೆ ಮಾಡುವಾಗ ಸಣ್ಣದೊಂದು ಈ ಚಾಕುವಲ್ಲಿ ಸಣ್ಣ ಒಂದು ಗಾಯ ಆಗ್ತದೆ. ಅದೇ ರೀತಿ ಎಂತ ಮಾಡ್ತದೆ ಅಂದ್ರೆ, ಒಂದು ಡ್ಯಾಮ್ ಇರ್ತದೆ, ಡ್ಯಾಮ್ ಅಲ್ಲಿ ಆ ಬಾಗಿಲು ಇರ್ತದೆ, ಆ ಬಾಗಿಲು ತೆಗೆಯುವಾಗ ಸ್ವಲ್ಪ ನೀರು ಹೋಗುದು. ಅದೇ ರೀತಿ ಯಾವಾಗ ನಾವು ಕೃಷ್ಣ ಪ್ರಜ್ಞೆ ಬರ್ತೇವೆ ಆಗ ನಮ್ಮ ಕರ್ಮವು ಕಡಿಮೆ ಆಗ್ತದೆ. ಕರ್ಮ ಝೀರೋ ಆಗುದಿಲ್ಲ, ಕರ್ಮ ಉಂಟು, ಆದ್ರೆ ಕೃಷ್ಣ ಅದನ್ನು ಕಡಿಮೆ ಮಾಡ್ತಾನೆ. ಎಸ್, ಬೇರೆ ಯಾರ್ದು ಪ್ರಶ್ನೆ? ಬೇರೆ ಯಾರ್ದು ಪ್ರಶ್ನೆ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಾನು ಅಕ್ಷರ್ನಮ್ಮ ಈಗ ಮಾತಾಡಿದ್ಲಲ್ಲ, ನಾನು ಅವಳಿಗೆ 3 years ಇರುವಾಗ, 3 ವರ್ಷ ಇರುವಾಗಿಂದ ಕಲಿಸ್ತಾ ಇದ್ದೆ, ನನಗೂ ಬರ್ತದೆ. ಒಳ್ಳೆ ವಿಷಯ. ಹರೇ ಕೃಷ್ಣ. ಹಾಗಾಗಿ ಅವಳು ಅದನ್ನ ಕಲ್ತ್ಕೊಂಡಿದ್ದೆ. ತಾಯಿ ಕಲ್ತಿದ್ರೆ ನೋಡಿ, ಇದು ಬೇಕು. ತಾಯಿ ಕಲ್ತಿದ್ರೆ ಅವಳಿಗೆ ತುಂಬಾ ಅಧ್ಯಾಯದ ತುಂಬಾ ಶ್ಲೋಕ ಬರ್ತದೆ ಈಗಾಗ್ಲೇ. ಒಳ್ಳೆ, ಅದೇ ನೋಡಿ, ಒಂದು ಮಗುವನ್ನು ಹರೇ ಕೃಷ್ಣ ಅದು ಯಾರು? ಹರೇ ಕೃಷ್ಣ ಅದು ಯಾರು? ಸ್ವಲ್ಪ ನೀವು ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು. ಯಾರದು ಇಡೋದು? ಬೇರೆ ಯಾವ್ದನ್ನ ಇಡ್ತಾ ಇದ್ದಾರೆ? ಎಸ್, ಹಾಗಾಗಿ ತಾಯಿಯು ಮೇನ್ ಇಂಪಾರ್ಟೆಂಟ್. ತಾಯಿಯ ರೋಲು ಮಗುವನ್ನು ಒಂದು ಭಕ್ತಿಗೆ ತರಲಿಕ್ಕೆ ತಾಯಿದು ರೋಲ್ ತುಂಬಾ ಇಂಪಾರ್ಟೆಂಟ್. ಧನ್ಯವಾದ ಮಾತಾಜಿ, ಅಕ್ಷರನ ತಾಯಿ, ನೀವೊಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಎಸ್, ಎಸ್. ಪ್ರಭುಜಿ ನಮಸ್ಕಾರ. ನಮಸ್ತೆ. ನಮಸ್ತೆ. ಆಕ್ಚುಲಿ ನಮ್ಗೆ, ನಾನು ವಿಲಾಸ್ ಅಂತ, ನಮ್ಗೆ ಹರೇ ಕೃಷ್ಣ ಯಾರು ಅಲ್ಲಿ ಇಟ್ಟದ್ದು? ಇನ್ನೊಂದು ಯಾವ್ದು ಆಗ್ತಾ ಉಂಟು? ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಅದನ್ನು ಮ್ಯೂಟ್ ಮಾಡಿ. ಇನ್ನೊಬ್ರು ಯಾರು ಅಲ್ಲಿ ಇಟ್ಟಿದ್ದೀರಿ? ಪ್ರಭು ಹರೇ ಕೃಷ್ಣ ಯಾರಿಗೆ? ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಯಾರದು? ಮತ್ತೆ ಅದನ್ನ ಇಡ್ತಾ ಇದ್ದಾರೆ. ಯಾರದು? ಇಲ್ಲಿ ಕ್ವಶನ್ಸ್ ಆಗ್ತಾ ಉಂಟು, ದಯವಿಟ್ಟು ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಯಾರದು? ಕ್ವಶನ್ ಅವ್ರಿಗೆ ಕೇಳಲಿಕ್ಕೆ ಆಗುದಿಲ್ಲ. ಎಸ್, ಹೇಳಿ ಸರ್. ಚಿರಾಂತ್ KP ಹೇಳಿ ಸರ್. ಗುರುಜಿ ನಮಸ್ತೆ, ನಾನು ವಿಲಾಸ್. ವಿಲಾಸ್ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಗುರುಜಿ. ಹೇಳಿ ಸರ್. ಆಕ್ಚುಲಿ ನಮ್ಗೆ ಪ್ರಭುಜಿ ಯಾರೋ ಟಿವಿ ಆನ್ ಮಾಡ್ಬಿಟ್ಟಿದ್ದಾರೆ. ಇದು ಯಾರು ಅವರಿಗೆ ಭಾಷೆ ಅನ್ನೋದಿಲ್ವಾ? ಇದು ಎಕ್ಸ್ಟ್ರೀಮ್ ಆಯ್ತು. ಒಂದು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಯಾರಿಟ್ಟದು? ಮತ್ತೆ ಇಡ್ತಾ ಇದ್ದಾರೆ, ಹಠದಲ್ಲಿ ಇಡ್ತಾ ಇದ್ದಾರೆ. ಎಂತ ಮಾಡೋದು ಇದಕ್ಕೆ? ನೋಡಿ, ನಿಮ್ಮ ಕ್ವಶನ್ ಕೇಳಲಿಕ್ಕೆ ಆಗುದಿಲ್ಲ ಈಗ. ಎಸ್, ಹೇಳಿ ಯಾವ್ದು ಪ್ರಶ್ನೆ ಕೇಳಿ. ಓಕೆ, ಎಸ್, ಯಾರು ಪ್ರಶ್ನೆ ಹೇಳಿ ಸರ್. 3-4 ಜನ ಅನ್ಮ್ಯೂಟ್ ಮಾಡಿದ್ದಾರೆ ಪ್ರಭುಜಿ, ಅದಕ್ಕೆ ಡಿಸ್ಟರ್ಬೆನ್ಸ್. ಅಲ್ಲ, ಡಿಸ್ಟರ್ಬೆನ್ಸ್ ಅಲ್ಲ, ಇನ್ನೊಂದು ಕ್ಲಾಸ್ ಇಟ್ಟಿದ್ದಾರೆ ಅಲ್ಲಿ, ಅವರಿಗೆ ಅರ್ಥ ಆಗ್ಬೇಕಲ್ಲ. ಈ ಕ್ವಶನ್ ನೋಡಿ, ಅವರಿಗೆ ಅರ್ಥವೇ ಆಗುದಿಲ್ಲ. ಅವರಿಗೆ ಚಿರಾಂತ್ KP ಅಂತ ಹೇಳಿ ಅದು ರಿಮೂವ್ ಮಾಡಿ, ರಿಮೂವ್ ಮಾಡಿ ಸರ್. ಯಾರನ್ನ ರಿಮೂವ್ ಮಾಡ್ಬೇಕು? ಯಾರನ್ನ ರಿಮೂವ್ ಮಾಡ್ಬೇಕು ಹೇಳಿ, ಒಂದ್ ನಿಮಿಷ. ಇದ್ರಲ್ಲಿ ನೋಡ್ಬೇಕು ಈಗ ಯಾರಂತ. ನಿಮ್ಗೆ ಪ್ರಶ್ನೆ ಕೇಳಲಿಕ್ಕೆ ಆಗುದಿಲ್ಲ. ಎಸ್, ಈಗ ಕೇಳಿ ಸರ್. ಎಸ್, ಗುರುಜಿ ನಮಸ್ತೆ. ನಮಸ್ತೆ. ನಾನು ವಿಲಾಸ್ ಬೆಂಗಳೂರಿಂದ ಮಾತಾಡ್ತಾ ಗುರುಜಿ. ಹೇಳಿ. ನಮಸ್ತೆ ಸರ್, ವಿಲಾಸ್ ನಮಸ್ತೆ. ಗುರುಜಿ, ನಮ್ಗೆ ನಾನು ಕನ್ನಡ, ಇಂಗ್ಲಿಷ್, ಹಿಂದಿ ಅಷ್ಟೇ ಓದಿರೋದು.
ನಮಗೆ ಸಂಸ್ಕೃತ ಅರ್ಥ ಆಗಲ್ಲ. ಇದರಲ್ಲಿ ಭಗವದ್ಗೀತೆಯಲ್ಲಿ ಎಲ್ಲಾ ಸಂಸ್ಕೃತ ಶ್ಲೋಕನೇ ಜಾಸ್ತಿ ಇದೆ. ಈಗ ಏನಂದ್ರೆ ನೀವು ಕನ್ನಡ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರೆ ಅರ್ಥ ಆಗ್ತಾ ಇದೆ. ಬಟ್ ಈಗ ಸಂಸ್ಕೃತ ಒಂದು ಪ್ರಾಬ್ಲಮ್ ಬರ್ತಾ ಇದೆಯಲ್ಲ, ನೀವು ಚೆನ್ನಾಗಿ ಸಂಸ್ಕೃತ ಮಾತ್ರ ಚೆನ್ನಾಗಿ ಹೇಳ್ತಾ ಇದ್ರೆ ನೀವು ಸಂಸ್ಕೃತ ಕ್ವಾಲಿಫಿಕೇಶನ್ ಕೂಡ ಅದು ಅಷ್ಟೇ, ಅಲ್ಲಿಗೆ ಅದು ಸಮಾಪ್ತಿ ಆಗ್ತದೆ, ಅದು ಮುಂದುವರೆದುಕೊಂಡು ಹೋಗುದಿಲ್ಲ. ಆದ್ರೆ ಭಕ್ತಿ ಹಾಗಲ್ಲ, ಆಧ್ಯಾತ್ಮಿಕತೆ ಹಾಗಲ್ಲ. ಪ್ರಭುಜಿ ಎಲ್ಲಾರನ್ನ ಮ್ಯೂಟ್ ಮಾಡಿ, ನೀವು ಹ್ಯಾಂಡ್ ರೈಸ್ ಮಾಡಕ್ಕೆ ಇದು ಪ್ರಸನ್ನ ಮ್ಯೂಟ್ ಮಾಡಿದ ನಾನು. ಅದು ಪ್ರಸನ್ನ ಯಾರು? ಓಕೆ ಪ್ರಭುಜಿ. ಅವ್ರು ಪ್ರಸನ್ನನಿಗೆ ಓಕೆ ಎಸ್ ಕೆ ಹೇಳಿ. ಈಗ ಪ್ರಭುಜಿ ಮುಂದಿನ ಜನ್ಮದಲ್ಲಿ ಗುರುಜಿ ನಮ್ಮ ಪ್ರಶ್ನೆ ಇಷ್ಟೇ. ನಮ್ಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಬರುತ್ತೆ, ಸಂಸ್ಕೃತ ಓದಿಲ್ಲ ನಾವು. ಓಕೆ ಇದಕ್ಕೆ ನಾನು ಉತ್ತರ ಕೊಡ್ತೇನೆ, ಒಂದ್ ನಿಮಿಷ. ಓಕೆ ಗುರುಜಿ. ನೆಕ್ಸ್ಟ್ ಜನ್ಮದಲ್ಲಿ ಅದನ್ನ ABCD ಇಂದ ಕಲಿಬೇಕಾಗುತ್ತೆ. ಓಕೆ ನೋಡಿ ಹೇಗೆ ಅಂದ್ರೆ, ಈಗ ನಾನು ಕೂಡ ಸಂಸ್ಕೃತ ಕಲಿಯಲಿಲ್ಲ ಸತ್ಯ ಹೇಳುದಾದ್ರೆ. ನಾನು ಇಂಗ್ಲಿಷ್, ಕನ್ನಡ ಇದನ್ನೇ ನಾನು ಭಗವದ್ ಓದಿ 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 ಈಗ ನನ್ನ ಸಂಸ್ಕೃತ ಬರ್ತದೆ. ಹಾಗಾಗಿ ಸಂಸ್ಕೃತ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಆ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಮುಂದೆ ಸಾಧಬೇಕಂತ ಒಂದು ನಮ್ಗೆ ಆ ಛಲ ಇರ್ಬೇಕು. ಇದಿದ್ರೆ ನಮ್ಗೆ ಆಟೋಮ್ಯಾಟಿಕ್ ಮತ್ತೆ ಕೃಷ್ಣ ನಮ್ಗೆ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ, ಮತ್ತೆ ಅವ ನಮ್ಗೆ ಹೆಲ್ಪ್ ಮಾಡ್ತಾನೆ. ಗೊತ್ತಾಯ್ತು ಸರ್? ಎಸ್. ಬೇರೆ ಯಾವ್ದು ಪ್ರಶ್ನೆ? ಸರಿ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಬಹುಶಾಖಾ ಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾ ಗುರಿಯನ್ನ ಅಂದ್ರೆ ಇಲ್ಲದಿರುವರು ಅವರಿಗೆ ಅಂದ್ರೆ ಅದು ಮಾಡ್ತೀನಿ ಇದು ಮಾಡ್ತೀನಿ, ನಾನು ಎಲ್ಲಾ